ಹೆದರಿ ತನ್ನನ್ನು ಕಟ್ಟಿ ಹಾಕಿದ ಮರದ ಒರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ಬೇಗ ಓಡಿ ಬಂದ ಯಶೋದೆಯ ಕೈಗೆ ಅವನು ಸಿಕ್ಕನು. ಹರೇ ಕೃಷ್ಣ. ಧನ್ಯವಾದ. ತಾಯಿಯ ಕೈಯಲ್ಲಿ ಹಿಡಿದಿರುವ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರೆಯಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ 3 ರೇಖೆಗಳಿಂದ ಕೂಡಿರುವ ಮುತ್ತುಗಳ ಕೊರಳಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರು ಬಿಡುತ್ತಿರುವುದರಿಂದ ಅಲುಗಾಡುತ್ತಿದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಂತಹ ಬಾಲಲೀಲೆಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನರಾಗಿರುವ ಭಕ್ತರಿಗೆ, ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ 100 ಸಾವಿರಾರು ಸಲ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು, ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ, ಅತ್ಯುನ್ನತವಾದ ನಿತ್ಯ ವೈಕುಂಠವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲ ಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಓದಿ ನೆಕ್ಸ್ಟ್. ಹರೇ ಕೃಷ್ಣ. ಉತ್ತಮ ಪದ್ಮದೇವಿ. ಓದಿ ಮಾತಾಜಿ. ಓದಿ ಮಾತಾಜಿ. ಪ್ರಭುವೇ, ಕೆಂಪು ಛಾಯೆಯಿಂದ ಕೂಡಿದ ಕರಿಗುಂಗುರುಗಳಿಂದ ಆವೃತವಾದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಾಳೆ. ನಿನ್ನ ತುಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ದೇವೋತ್ತಮ ಪ್ರಭುವೆ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೆ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾ ದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವಾರನನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ವರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೊಂದಿದೆ ಅಲ್ಲ, ಓದಿ ಮಾತಾಜಿ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣುದಿಲ್ಲಲ್ಲ. ನಾನು ಓದ್ಲಿಕ್ಕೆ ರೆಡಿ ಇದ್ದೇನೆ, ಆದ್ರೆ ಸ್ಕ್ರೀನ್ ಹಾಕುದಿಲ್ಲ ಮಾತಾಜಿ, ಯಾಕಂದ್ರೆ ಅವರು ಹೋಸ್ಟ್ ಮಾಡುವವರು ಬೇರೆ ಅಲ್ಲ, ಹಾಗೆ. ಈಗ ಮತ್ತೆ ಅವರೆಲ್ಲ ಓದುದು ಯಾವ್ದ್ರಿಂದ ನೋಡಿ ಓದ್ತಾ ಇದ್ದಾರೆ? ಬಾಕಿ ಪುಸ್ತಕ ಇದೆ ಮಾತಾಜಿ, ಎಲ್ಲರ ಹತ್ರ ಪುಸ್ತಕ ಇದೆ. ಕೀರ್ತನಾ ಬುಕ್ ಇದೆ, ಅದು ವೈಷ್ಣವ ಭಜನಾ ಪುಸ್ತಕ ಅಂತ ಹೇಳಿದೆ, ಅದರಲ್ಲಿ ಇದೆ ಮಾತಾಜಿ. ಯಾರು ನೀವು ಇದು ಮಾಡ್ತೀರಾ, ಕೀರ್ತನೆ ಮಾಡ್ತೀರಾ ಮಾತಾಜಿ? ಇಲ್ಲ, ಕೀರ್ತನೆ ಮಾಡಿ ಪ್ರಾಕ್ಟೀಸ್ ಮಾತಾಜಿ ಮಾಡಿ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜಯ ವಲ್ಲಭ ಜಯ ಗಿರಿವರದಾರಿ, ಜಯ ಗೋಪಿ ಜಯ ವಲ್ಲಭ ಜಯ ಗಿರಿವರದಾರಿ.
जय राधा माधवा जय कुंज बिहारी, जय राधा माधवा जय कुंज बिहारी। यशोदनन्दन यशोदनन्दन व्रज जनरञ्जना, यशोदनन्दन व्रज जनरञ्जना, जय कुंज बिहारी, जय कुंज बिहारी। यमुना तीरा वनचारी, जय कुंज बिहारी, जय कुंज बिहारी। जय राधा माधवा जय कुंज बिहारी। मुरली मनोहर करुणा सागर, मुरली मनोहर करुणा सागर, जय गोवर्धन दारी, जय गोवर्धन दारी। जय राधा माधवा जय राधा माधवा जय कुंज बिहारी, जय कुंज बिहारी। हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण माताजी। ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶಾಂತಿ ರೂಪಿಣಿ ಮಾತಾಜಿ ಮ್ಯೂಟ್ ಆಗಿದ್ದೀರಾ? ನನ್ನನ್ನು ಕೋ ಹೋಸ್ಟ್ ಮಾಡಿ. ನನಗೆ ಹೋಸ್ಟ್ ಮಾಡಿದ್ದೀರಾ? ಹೌದು, ಗೀತಾ ಮೋಹನ್ ಮಾತಾಜಿ ಮಾಡಿದ್ದಾರೆ. ಮಾತಾಜಿ ನಾನು ಇವತ್ತು ಮೊದಲನೇ ಪ್ರಯತ್ನದಲ್ಲಿ ಹೇಳ್ತಾ ಇದ್ದೀನಿ ಮಾತಾಜಿ, ತಪ್ಪಾದ್ರೆ ಕ್ಷಮಿಸ್ಬಿಡಿ ಮಾತಾಜಿ. ಇಲ್ಲ, ಸರಿಯಾಗಿದೆ. ಕ್ಷಮಿಸ್ತಾನೆ ಕೃಷ್ಣ, ನಿಮ್ಮನ್ನು ಕೃಷ್ಣ ಕ್ಷಮಿಸ್ತಾನೆ. ಇದ್ದಾನೆ. ನಾವು ಹೊಸದಾಗಿ ಕೃಷ್ಣ ಜಾಯಿನ್ ಆಗಿ ಈ ಪ್ರಭುಪಾದರು ಈಗ ಹಾಡನ್ನು ನಮ್ಮ ನಡುವೆ ಯೂಟ್ಯೂಬ್ ನಲ್ಲಿ ಇದ್ದಾರೆ. ಎಲ್ಲಾ ಕ್ಷಮೆ ಅವರು ಕೊಡ್ತಾರೆ. ಎಲ್ಲ ನಾವು ಹೊಸದಾಗಿ ಬುಕ್ ಇಲ್ಲ, ಯೂಟ್ಯೂಬ್ ನೋಡಿ ಫಾಲೋ ಮಾಡಿದ್ದೆ. ನೀವೆಲ್ಲ ಹೇಳ್ತಾ ಇರೋದು ಹೊಸ ಪ್ರಯತ್ನ ನಮ್ದು. ಹರೇ ಕೃಷ್ಣ. ಲೇಟ್ ಆಯ್ತು 10 ನಿಮಿಷ ಆಗ್ತಾ ಬಂತು. ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದಂತಹ 12 ಮಹಾಜನ ಇವರ ಬಗ್ಗೆ ತಿಳುವಳಿಕೆ ನೀಡುವಂತಹ ಈ ತರಗತಿಗೆ ಹಾಜರಾಗಿರುವಂತಹ ಎಲ್ಲಾ ಭಕ್ತ ವೃಂದದವರಿಗೆ ಸ್ವಾಗತ, ಸುಸ್ವಾಗತ. ಈಗ ನಾವು ಮೊದಲಿಗೆ ಪ್ರಾರ್ಥನೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सागणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेश गोपिका कान्त राधा कान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवे गौरवाणी प्रचारिणि निर्विशेष शून्यवादी पाश्चात्य देशतारिणि।
जय श्री कृष्ण चैतन्य प्रभु नित्यानंदा श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्णा हरे हरे, हरे राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वती व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवति नैष्ठिकी। हरे कृष्ಣ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಇರುವಂತಹ ವಿಷಯ ಜನಕ ಮಹಾರಾಜ. ಎಲ್ರಿಗೂ ಗೊತ್ತಿದೆ ಜನಕ ಮಹಾರಾಜ ಯಾರು ಅಂತ. ಇವರು 12 ಮಹಾಜನರಲ್ಲಿ ಜನಕ ಮಹಾರಾಜರು ಮಿಥಿಲೆಯ ರಾಜನಾಗಿರ್ತಾರೆ. ಇವರು ಈ 12 ಮಹಾಜನರಲ್ಲಿ ಇವರು ಒಬ್ರು ಯಾಕೆ ಆಗಿದ್ದಾರೆ ಅಂತಂದ್ರೆ, ಇವರು ಯಾವಾಗ್ಲೂ ಆಧ್ಯಾತ್ಮಿಕದಲ್ಲಿ ಇರ್ತಾರೆ. ಮಹಾಜನ ಅಂತ ಹೇಳಿದ್ರೆ ಎಲ್ರಿಗೂ ಮಹಾಜನರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಏನಂತ ಅಂದ್ರೆ ಈ ಒಂದು ಭೌತಿಕದಲ್ಲಿ ಎಲ್ಲರೂ ವಿರಕ್ತಿಯನ್ನು ಹೊಂದಬೇಕು ಮಹಾಜನರಾಗ. ಮತ್ತೆ ಅವರು ಆಧ್ಯಾತ್ಮಿಕದಲ್ಲಿ ಇರ್ಬೇಕು. ಮತ್ತೆ ಅವರ ಎಲ್ಲ ಮನಸ್ಸು, ಅವ್ರು ಏನೇ ಈ ಭೌತಿಕದಲ್ಲಿ ಇದ್ರೂ ಕೂಡ, ಏನೇ ಕರ್ತವ್ಯಗಳನ್ನು ಮಾಡ್ತಾ ಇದ್ರು ಕೂಡ, ಅವರು ಸಂಪೂರ್ಣವಾಗಿ ಆ ಭಗವಂತನಲ್ಲಿ ಅವರ ಮನಸ್ಸನ್ನು ತಲ್ಲೀನರಾಗಿರ್ತಾರೆ. ಆಗ ಅವ್ರಿಗೆ ಏನೇ ಒಂದು ಸಮಸ್ಯೆಗಳು ಈ ಭೌತಿಕದಲ್ಲಿ ಮಾಯೆಯಿಂದಾಗಲಿ ಅಥವಾ ಯಾವುದೇ ಇದರಿಂದ ಅವರಿಗೆ ವಿಚಲಿತ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಆ ಭಗವಂತನ ಒಂದು ರಕ್ಷಣಾ ಕವಚ ಅವರ ಸುತ್ತ ಇರ್ತದೆ. ನಿಮ್ಗೆ ಗೊತ್ತಿದೆ, ಪ್ರಹ್ಲಾದ ಮಹಾರಾಜನಿಗೆ ಬೆಂಕಿಯಲ್ಲಿ ಹಾಕ್ತಾರೆ. ನಾವಾದ್ರೆ ಸುಟ್ಟು ಪಗೋಡ ಹಾಕ್ತಿದೀವಲ್ವಾ, ಆತರ ಬೆಂಕಿಯಲ್ಲಿ ಹಾಕ್ತಾರೆ. ಆಮೇಲೆ ಒಂದು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕ್ತಾರೆ. ಈ ತರ ಅವನಿಗೆ ಏನೂ ಆಗುದಿಲ್ಲ. ಅಂದ್ರೆ ಆ ಒಂದು ಮಹಾಜನರಿಗೆ ಭಗವಂತನ ರಕ್ಷಣೆ ಇರ್ತದೆ. ಅವ್ರು ಯಾವಾಗ್ಲೂ ಭಗವಂತನ ಸ್ಮರಣೆಯಲ್ಲಿಯೇ ಇರುವಂತಹದ್ದು. ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಈ ಭೂಲೋಕದಲ್ಲಿಯೇ ಇರ್ತಾರೆ. ಇಲ್ಲಿಯೇ ಅವರು ಮುಕ್ತಿಯನ್ನು ಪಡಿತಾರೆ. ಅಂದ್ರೆ ಭೌತಿಕದಲ್ಲಿ ಮುಕ್ತಿಯನ್ನು ಪಡೆದು ಮುಕ್ತಾತ್ಮರಾಗಿರ್ತಾರೆ. ಅವರಿಗೆ ಮಹಾತ್ಮರು ಅಂತ ಹೇಳ್ತಾರೆ. ಎಲ್ಲರಿಗೆ ಮಹಾತ್ಮರು ಅಂತ ಹೇಳೋದಿಲ್ಲ. ಈಗ ನಮ್ಗೆ ಗೊತ್ತಿದೆ, ಮಹಾತ್ಮ ಗಾಂಧೀಜಿ ಹೀಗೆಲ್ಲ ಹೇಳ್ತಾರೆ. ಅಂದ್ರೆ ಕೆಲವು ಒಳ್ಳೆಯ ಇದನ್ನು ಮಾಡಿದವರಿಗೆ ಮಹಾತ್ಮರು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಮಹಾತ್ಮರು ಯಾರು? ಅವರು ಆಧ್ಯಾತ್ಮಿಕದಲ್ಲಿ ಇದ್ದವರಿಗೆ ಮಾತ್ರ ನಿಜವಾದ ಮಹಾತ್ಮರಾಗಿರ್ತಾರೆ. ಇಲ್ಲಿ ಜನಕ ಮಹಾರಾಜರು ಇಲ್ಲಿ ಭಾಗವತದಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. 12 ಮಹಾಜನರಲ್ಲಿ ಒಬ್ಬರು. ಇದು ಹಿಂದೆ ಸಹ ಹೇಳಿದ್ರು ಎಲ್ಲರೂ, ಇವತ್ತು ಕೂಡ ಹೇಳುವ. 6ನೇ ಸ್ಕಂದದ 3ನೇ ಅಧ್ಯಾಯದ 20 ಮತ್ತೆ 21ನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಸ್ವಯಂ ಭೂರ್ನಾರದ ಶಂಭು ಕುಮಾರೋ ಕಪಿಲೋ ಮನುಹು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವೈಯಾಸಕೀರ್ದೇವ ವಯಂ ದ್ವಾದಶೇತ ವಿಜ್ಞಾನಿಮೋ ಧರ್ಮಂ ಭಾಗವತ ಭಟ ಮುಖ್ಯಂ ವಿಶುದ್ಧಂ ಧರ್ಮೋ ಪ್ರಮೋದಂ ಯಂ ಜಾತ್ವಾಮೃತಂ ಅಶ್ನುತೆ. ಇವರು 12 ಜನ. ಬ್ರಹ್ಮದೇವ, ಭಗವಾನ್ ನಾರದ, ಭಗವಾನ್ ಶಿವ, 4 ಕುಮಾರರು, ಭಗವಾನ್ ಕಪಿಲ ಅಂದ್ರೆ ದೇವಹೂತಿಯ ಮಗ, ಸ್ವಯಂ ಮನು, ಪ್ರಹ್ಲಾದ ಮಹಾರಾಜ. ಇಷ್ಟು ಜನರ ಬಗ್ಗೆ ನೀವೀಗ ತಿಳ್ಕೊಂಡಿದ್ರಿ. ಇವತ್ತು ಜನಕ ಮಹಾರಾಜ, ಭೀಷ್ಮ ಮಹಾರಾಜರ ಬಗ್ಗೆ ನಿನ್ನೆ ಪ್ರವಚನ ಮಾಡಿದ್ದಾರೆ. ಇವತ್ತು ಜನಕ ಮಹಾರಾಜನ ಬಗ್ಗೆ, ಬಲಿ ಮಹಾರಾಜ, ಶುಕದೇವ ಗೋಸ್ವಾಮಿ ಮತ್ತು ನಾನು ಅಂತ ಹೇಳಿದ್ರೆ ಯಮರಾಜ. ಇವ್ರೇನ್ ಹೇಳ್ತಾರೆ, ಸ್ವತಃ ನಿಜವಾದ ಧಾರ್ಮಿಕ ತತ್ವಗಳನ್ನು ನಾವು ತಿಳಿದಿದ್ದೇವೆ. ಇವರಷ್ಟು ಜನರು ಧಾರ್ಮಿಕ ತತ್ವಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ತತ್ವಜ್ಞಾನಿ ಅಂತಲೇ ಹೇಳ್ಬೋದು ಅವರಿಗೆ. ಇದನ್ನು ಭಾಗವತ ಧರ್ಮ ಅಂತ ಹೇಳ್ತಾರೆ. ಅಥವಾ ಪರಮಾತ್ಮನಿಗೆ ಶರಣಾಗುವುದು ಮತ್ತು ಅವನ ಪ್ರೀತಿಯನ್ನು ಪಡೆಯುವಂಥದ್ದು, ಅವರ ಮೇಲೆ ಪ್ರೀತಿಯನ್ನು ಇಟ್ಕೊಳ್ಳುವಂತದ್ದು ಇದೇ ಭಾಗವತ ಧರ್ಮ ಅಂತ ಹೇಳಿದ್ದಾರೆ. ಆಮೇಲೆ ಪ್ರಕೃತಿಯ ಭೌತಿಕ ವಿಧಾನಗಳಿಂದ ಕಲುಷಿತವಾಗಿಲ್ಲ. ಅವರು ಪ್ರಕೃತಿಯ ಯಾವುದೇ ಗುಣಗಳಿರ್ಬೋದು, ಮಾಯೆ ಯಾವುದರಿಂದಲೂ ಅವರು ಕಲುಷಿತ ಆಗಿರುವುದಿಲ್ಲ. ಯಾವ ಭ್ರಮೆಗೆ ಕೂಡ ಒಳಗಾಗುವುದಿಲ್ಲ. ಇದು ಬಹಳ ಗೌಪ್ಯ ಮತ್ತು ಸಾಮಾನ್ಯ ಮನುಷ್ಯರಿಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ನಮ್ಗೆಲ್ಲ ಇದು ಅರ್ಥ ಆಗುದಿಲ್ಲ. ಮಹಾಜನರಿಗೆ ಮಾತ್ರ ಇದು ಈ ರಹಸ್ಯ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಆಕಸ್ಮಿಕವಾಗಿ ಯಾರಾದರೂ ಅದನ್ನು ಅರ್ಥ ಮಾಡಿಕೊಂಡರೆ, ಈ ಒಂದು ಗೌಪ್ಯವಾದ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಅವರು ತಕ್ಷಣವೇ ಮುಕ್ತರಾಗ್ತಾರೆ ಮತ್ತು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜನಕ ಮಹಾರಾಜ ಯಾರು ಅಂತ ಹೇಳಿದರೆ, ಅವರು ಸೀತೆಯ ತಂದೆ, ಭಗವಾನ್ ರಾಮನ ಮಾವ. ಅವರಿಗೆ ವಿದೇಹ ಅಂತ ಕೂಡ ಕರೀತಾರೆ. ವಿದೇಹ ಅಂದ್ರೆ ಅವರು ತಾಯಿಯ ಇದರಿಂದ ಜನಿಸುವುದಿಲ್ಲ. ಅವರು ಒಂದು ದೇಹದಿಂದ, ನಿಮಿ ಮಹಾರಾಜನ ದೇಹದಿಂದ ಬರುವಂತದ್ದು ವಿದೇಹ ಅಂತ ಹೇಳ್ತಾರೆ. ಆಮೇಲೆ ಮಿಥಿಲಾ ರಾಜನಾಗಿರ್ತಾರೆ. ಮಿಥಿಲಾದಲ್ಲಿ ಹಿರಿಯ ಮಗ ಯಾರದು? ಋಸ್ವರೋಮ ಅಂತ ಹೇಳುವವರ ಹಿರಿಯ ಮಗನಾಗಿರ್ತಾರೆ.
ಅಂದ್ರೆ ಇನ್ನೊಬ್ಬ ಮಗ ಇರ್ತಾರೆ ಅವರಿಗೆ ಕುಶಧ್ವಜ ಅಂತ, ಇವರಿಗೆ ಶಿರಧ್ವಜ ಅಂತ ಹೇಳ್ತಾರೆ, ಸೀತಾಧ್ವಜ ಅಂತ ಕೂಡ ಹೇಳ್ತಾರೆ. ಪರಾಶರ ಮುನಿ ಇವರ ಆಧ್ಯಾತ್ಮಿಕ ಗುರು ಆಗಿರ್ತಾರೆ. ಇವರಿಗೆ ಇನ್ನೊಬ್ರು ಗುರು ಇರ್ತಾರೆ ಅಷ್ಟವಕ್ರ ಅಂತ. ಮತ್ತೆ ಮಹಾರಾಜ ನಿಮಿಯ ವಂಶದಲ್ಲಿ ಇವರು ಜನಿಸಿರ್ತಾರೆ. ಜನಕ ಮಹಾರಾಜನ ಜನನ ಹೇಗಾಯ್ತು ಅಂತ ಹೇಳಿದ್ರೆ, ಜನಕ ಮಹಾರಾಜ ನಿಮಿ ಮಹಾರಾಜನ ಮಗನಾಗಿರ್ತಾರೆ. ಮಗ ಅಂತ ಹೇಳಿದ್ರೆ ತಾಯಿಯಿಂದ ಜನಿಸಿರುವುದಿಲ್ಲ ಅವರು. ಒಮ್ಮೆ ನಿಮಿ ಮಹಾರಾಜ ಏನ್ ಮಾಡ್ತಾರೆ, ಯಜ್ಞ ಮಾಡ್ಲಿಕ್ಕೆ ಒಂದು ತಯಾರು ಮಾಡ್ತಾರೆ. ಆಗ ಅವರಿಗೆ ಅರ್ಚಕರು ಬೇಕಾಗ್ತದೆ. ಆ ಅರ್ಚಕರಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ವಸಿಷ್ಠರನ್ನು ಕೇಳಿಕೊಳ್ತಾರೆ, ನೀವು ನನ್ನ ಯಜ್ಞವನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ಕೊಂಡು. ಆಗ ಇವರು ಏನ್ ಮಾಡ್ತಾರೆ, ಈ ವಸಿಷ್ಠ ಋಷಿಗಳು ಏನ್ ಮಾಡಿರ್ತಾರೆ, ಅವ್ರ ಪುರೋಹಿತರು ಇಂದ್ರನ ಯಜ್ಞವನ್ನು ಮಾಡ್ಕೊಳ್ಳಿಕ್ಕೆ ಒಪ್ಪಿಕೊಂಡಿರ್ತಾರೆ. ಇಂದ್ರ ಒಂದು ಯಜ್ಞವನ್ನು ಮಾಡ್ಲಿಕ್ಕೆ ರೆಡಿ ಮಾಡಿರ್ತಾರೆ, ಅದನ್ನು ಮಾಡ್ಕೊಳ್ಳಿಕ್ಕೆ ಇವರು ಪುರೋಹಿತರಾಗಿ ಒಪ್ಪಿಕೊಂಡಿರ್ತಾರೆ. ಆದ್ರಿಂದ ನಿಮಿ ಮಹಾರಾಜನಿಗೆ ಏನ್ ಹೇಳ್ತಾರೆ, ನೀ ಸ್ವಲ್ಪ ಕಾಯ್ಬೇಕು, ನೀವ್ ಅವರ ಯಜ್ಞ ಮಾಡಿ ಬಂದು ಆಮೇಲೆ ನಿಮ್ಮ ಯಜ್ಞವನ್ನು ನಾನು ಮಾಡಿಸಿಕೊಡ್ತೇನೆ ಅಂತ. ಆದ್ರೆ ಇವ್ರು ಕಾಯುವುದಿಲ್ಲ. ಅವ್ರೇನ್ ಮಾಡ್ತಾರೆ, ಬೇರೆ ಒಬ್ಬ ಪುರೋಹಿತನನ್ನು ಕರ್ಕೊಂಡು ಬಂದು ಅವರ ಯಜ್ಞವನ್ನು ಮಾಡಲು ಪ್ರಾರಂಭ ಮಾಡ್ತಾರೆ. ಆಗ ಏನಾಗ್ತದೆ, ಈ ವಸಿಷ್ಠರಿಗೆ ಕೋಪ ಬರ್ತದೆ. ಅವ್ರು ಏನ್ ಮಾಡ್ತಾರೆ, ನೀನು ಸಾಯುವಂತೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟ ನಂತರ ನಿಮಗೆ ಕೂಡ ಕೋಪ ಬರ್ತದೆ ಅಲ್ವಾ. ಅವ್ರಿಗೆ ಆಗ್ಲೇ ಯಜ್ಞ ಆಗ್ಬೇಕಿತ್ತು, ಇವರು ಟೈಮ್ ಇಲ್ಲ, ಮತ್ತೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅವರಿಗೂ ಕೋಪ ಬರ್ತದೆ. ಅವರು ಕೂಡ ನಿನ್ನ ದೇಹವು ಕೆಳಗೆ ಬೀಳಲಿ ಅಂತ ಹೇಳಿ ಪ್ರತಿ ಶಾಪ ಆಯ್ತಾ, ಇಬ್ರು ಶಾಪ ಕೊಡ್ತಾರೆ. ಆಗ ಏನಾಗ್ತದೆ, ಇಬ್ರು ಸಾಯ್ತಾರೆ. ಅದರ ಪರಿಣಾಮವಾಗಿ ರಾಜನಿಗಾಗಿ ಯಜ್ಞದಲ್ಲಿ ತೊಡಗಿದ್ದ ಪುರೋಹಿತರು ಇರ್ತಾರೆ. ಈ ನಿಮಿರಾಜನಿಗೆ ಪುರೋಹಿತಿಕೆ ಮಾಡ್ಲಿಕ್ಕೆ ಬಂದಿರ್ತವ್ರು ಇರ್ತಾರೆ, ಬ್ರಾಹ್ಮಣರು. ಅವರಿಗೆ ಬೇಸರ ಆಗ್ತದೆ ಇದನ್ನು ನೋಡಿ. ಅವ್ರೇನ್ ಮಾಡ್ತಾರೆ, ಈ ರಾಜನ ದೇಹವನ್ನು ನಾವು ನಾಶವಾಗಲಿಕ್ಕೆ ಬಿಡಬಾರದು ಅಂತ ಹೇಳ್ಕೊಂಡು ರಾಸಾಯನಿಕದಲ್ಲಿ ಇಡ್ತಾರೆ. ಪರಿಮಳಯುಕ್ತ ರಾಸಾಯನಿಕ ವಸ್ತುವಿನಲ್ಲಿ ಆ ದೇಹವನ್ನು ಇಟ್ಟು ಅವ್ರು ಏನ್ ಮಾಡ್ತಾರೆ, ಅದನ್ನು ಮಂಥನ ಮಾಡ್ತಾರೆ, ಕಡಿತಾರೆ. ಕಡ್ದಾಗ ಆ ದೇಹದಿಂದ ಈ ಜನಕ ಬರುವಂತದ್ದು, ಜನಕ ಮಹಾರಾಜ ಬರ್ತಾನೆ. ಅದಕ್ಕೆ ಹೇಳ್ತಾರೆ, ಈ ಅವರು ತಾಯಿಯ ದೇಹದಿಂದ ಬಾರದ ಕಾರಣ ಅವನನ್ನು ವಿದೇಹ ಎಂದು ಕರೀತಾರೆ. ಇದೇ ತರ ಇನ್ನೊಬ್ಬ ರಾಜ, ಅವನು ಕೂಡ ದೇಹದಿಂದ ಬಂದಿದ್ದ, ಅದು ಭಾಗವತದಲ್ಲಿ ಬರ್ತದೆ, ಇನ್ನು ನಿಮ್ಗೆ ಕಾಣ್ಬೇಕು. ಪೃಥು ಮಹಾರಾಜ ಅವರು ಕೂಡ ಹಾಗೆ, ವೇನ ಅಂತ ಹೇಳುವ ಅವರ ತಂದೆ ದೇಹವನ್ನು ಮಂಥನ ಮಾಡಿದಾಗ ಅವರು ಬರುವ ಪೃಥು ಮಹಾರಾಜ. ಅವರು ಕೂಡ ಭಗವಂತನ ಒಂದು ಅವತಾರ ಆಗಿರ್ತಾರೆ. ಅದು ನಮ್ಗೆ ಮುಂದೆ ಭಾಗವತದಲ್ಲಿ ಬರ್ತದೆ. ಸಂಖ್ಯೆ. ಜನಕ ಮಹಾರಾಜ ಮಿಥಿಲೆಯ ರಾಜನಾಗಿದ್ದ. ಈಗ ಮಿಥಿಲೆ ಅನ್ನುವಂತಹದ್ದು ಅವರು ಜನಕ ಅವರು ಬಹಳ ವಿದ್ವಾಂಸರಾಗಿದ್ದರು. ಅವರು ವಿದ್ವಾಂಸರ ಸಭೆಯನ್ನು ಏರ್ಪಡಿಸ್ತಿದ್ರು ಮತ್ತು ಅವರೊಂದಿಗೆ ತತ್ವಶಾಸ್ತ್ರವನ್ನು ಚರ್ಚಿಸ್ತಿದ್ರು. ಅವರಿಗೆ ತುಂಬಾ ಇದು ವಿದ್ವಾಂಸರ ಬಗ್ಗೆ ಆಸಕ್ತಿ ಜಾಸ್ತಿ, ಸಾಂಸ್ಕೃತಿಕ ಕಲೆ, ಆಧ್ಯಾತ್ಮಿಕದ ಬಗ್ಗೆ ಜಾಸ್ತಿ ತಿಳುವಳಿಕೆ. ಮತ್ತೆ ಅವ್ರು ಏನೇ ರಾಜ್ಯಭಾರ ಮಾಡದಿದ್ರು ಕೂಡ ಆ ವಿದ್ವಾಂಸರೊಡನೆ ಚರ್ಚೆ ಮಾಡಿಕೊಂಡು ಆಮೇಲೆ ಅವರು ರಾಜ್ಯಭಾರ ಮಾಡ್ತಿದ್ರು. ಆದ್ರೆ ಅವರಾಗಿ ಯಾವ ಒಂದು ಯೋಚನೆಯನ್ನು ಮಾಡಿ ಆ ಕಾರ್ಯಭಾರವನ್ನು ಮಾಡ್ತಿರ್ಲಿಲ್ಲ. ಆಮೇಲೆ ಭಗವಾನ್ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಜನಕನು ನಿಗದಿತ ಕರ್ತವ್ಯವನ್ನು ಪಾಲಿಸುವ ಮೂಲಕ ಪರಿಪೂರ್ಣತೆಯನ್ನು ಪಡೆದನು. ಇದು ಅಂತ ಹೇಳಿದ್ರೆ, ಇದು ಒಂದು ಶ್ಲೋಕ ಇದೆ, ಯಾವುದು ಇದು ಇದ್ರಲ್ಲಿ 3ನೇ ಅಧ್ಯಾಯದಲ್ಲಿದೆ, 20ನೇ ಶ್ಲೋಕ. ಅದ್ರಲ್ಲಿ ಏನಿದೆ, ಕರ್ಮಣ್ಯೇವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಾಮೇವಾಪಿ ಸಂಪರ್ಶನ್ ಅರ್ಹಸಿ ಅಂತ ಹೇಳಿದ್ರೆ, ತನಗೆ ರಾಜ್ಯದಲ್ಲಿ ಆಸಕ್ತಿ ಇಲ್ಲದಿದ್ದರೂ ಪ್ರಜೆಗಳ ಉದ್ಧಾರಕ್ಕಾಗಿ ಅವರು ರಾಜ್ಯವನ್ನು ತ್ಯಜಿಸದೆ ಎಲ್ಲ ಕರ್ಮಗಳನ್ನು ಮಾಡಿ ಜನರಿಗೆ ಮಾರ್ಗದರ್ಶಕರಾಗಿರುತ್ತಾರೆ. ಏಕೆಂದರೆ ಅವರು ಅವರನ್ನು ನೋಡಿ ಅನುಸರಿಸುತ್ತಾರೆ. ಅಂದ್ರೆ ತನಗೆ ಆಸಕ್ತಿ ಇರುವುದಿಲ್ಲ ರಾಜ್ಯದಲ್ಲಿ, ಆದ್ರೆ ಅದನ್ನು ಅವರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಜನರು ಅದನ್ನು ನೋಡಿ ಅನುಸರಿಸಬೇಕು. ಮತ್ತೆ ಈ ಕರ್ಮವನ್ನು ರಾಜನಾದವನು ಬಿಡ್ಲಿಕ್ಕಿಲ್ಲ. ಅವರ ಕರ್ತವ್ಯ ಅದು, ಪ್ರಜೆಗಳನ್ನು ರಕ್ಷಣೆ ಮಾಡುವಂತದ್ದು, ಅವರನ್ನು ಉದ್ಧರಿಸುವಂತದ್ದು, ಅವರ ಆತ್ಮವನ್ನು ಪುನಃ ವಾಪಸ್ ಭಗವದ್ಧಾಮಕ್ಕೆ ಹಿಂದಿರುಗುವ ಹಾಗೆ ಅವರವರನ್ನು ಏನ್ ಮಾಡ್ಬೇಕು, ಉದ್ಧಾರ ಆಗುವ ಹಾಗೆ ಅವರಿಗೆಲ್ಲ ಅವರು ಮಾರ್ಗದರ್ಶನ ಮಾಡ್ಬೇಕು. ಇದೆಲ್ಲ ರಾಜನ ಕರ್ತವ್ಯ ಆಗಿರ್ತದೆ. ಅದಕ್ಕೋಸ್ಕರ ಅವರು ಅಲ್ಲಿ ಮಾಡ್ತಾ ಇರ್ತಾರೆ. ಅದನ್ನ ಇಲ್ಲಿ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ರಾಜ ಜನಕ ಒಬ್ಬ ರಾಜಋಷಿ, ಏಕೆಂದರೆ ಅವರು ಮಿಥಿಲಾ ರಾಜ್ಯವನ್ನು ಆಳುತ್ತಿದ್ದ ರಾಜನಾಗಿದ್ದರು, ಭಗವಂತನ ಶುದ್ಧ ಭಕ್ತನಾಗಿದ್ದರು.
ಅವರ ತನ್ನ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನ ಸೇವೆಯಲ್ಲಿ, ಸರ್ವಾ ದೇಹವನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಿದ್ರು. ಆದ್ರೆ ಆ ರಾಜ್ಯಭಾರವನ್ನು ಕೂಡ ಮಾಡ್ತಾ ಇದ್ರು. ಆಧ್ಯಾತ್ಮಿಕತೆಯಲ್ಲಿ ಅವರು ತುಂಬಿ ಹೋಗಿದ್ರು. ಆ ತರ ಅವರದೊಂದು, ಅವ್ರಿಗೇನ್ ಹೇಳ್ತಾರೆ, ಪ್ರೊಫೆಸರ್ ಆಫ್ ಕಿಂಗ್ ಅಂತ ಹೇಳ್ತಾರೆ, ತತ್ವಶಾಸ್ತ್ರಜ್ಞ ರಾಜ ಅಂತಲೇ ಕರೀತಾರೆ ಅವರ. ಜನಕ ಮಹಾರಾಜ ಒಂದು ತುಂಡು ಭೂಮಿಯನ್ನು ಉಳುಮೆ ಮಾಡುತ್ತಿದ್ದ ಮತ್ತು ನಂತರ ಅದನ್ನು ನಡೆಸಲು ಸಿದ್ಧಪಡಿಸುತ್ತಿದ್ದ ಯಜ್ಞ ಮಾಡ್ಲಿಕ್ಕೆ ಒಂದು ಭೂಮಿಯನ್ನು ಉಳ್ತಾ ಇದ್ರು. ಆ ಉಳುವಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಚಿನ್ನದ ಪೆಟ್ಟಿಗೆ ಸಿಗ್ತದೆ. ಅದನ್ನು ಹೊರತೆಗೆದರು ಅದರಲ್ಲಿ ಒಂದು ಸುಂದರವಾದ ಹುಡುಗಿ ಇರ್ತದೆ, ಮಗು. ಅದನ್ನ ಅವರು ನೋಡಿ ಸಂತೋಷ ಪಡ್ತಾರೆ. ಅವಳೇ ಸೀತೆ ಆಗಿರ್ತಾಳೆ. ಇಲ್ಲಿ ನಿಮ್ಗೆ ಈ ಮಿಥಿಲಾ ನಗರ, ಜನಕ ರಾಜ ಮಿಥಿಲೆ ರಾಜನಾಗಿದ್ದ ಅಂತ ಹೇಳಿದ್ರು. ಆ ಮಿಥಿಲ ಪ್ರದೇಶ ಎಲ್ಲಿದೆ ಅಂತ ಹೇಳ್ತಾರೆ. ಅವರು ಯಾವಾಗ ರಾಜ ಆಗಿದ್ರು ಅಂದ್ರೆ 7ನೇ ಮತ್ತು 8ನೇ ಶತಮಾನದಲ್ಲಿ ಈ ಜನಕ ರಾಜರಾಗಿರ್ತಾರೆ. ಆಮೇಲೆ ಅದು ವಿದೇಹ, ಪ್ರಾಚೀನ ಭಾರತೀಯ ಒಂದು ವಿದೇಹ ಅನ್ನುವ ಒಂದು ಪ್ರಾಂತ್ಯ, ಅದರದ್ದು ರಾಜನಾಗಿದ್ರು ಅವರು. ಆಮೇಲೆ ವಿದೇಹ ರಾಜ್ಯದ ಆಡಳಿತಗಾರರನ್ನು ಜನಕ ಅಂತ ಕರಿತಿದ್ರಂತೆ. ಅಲ್ಲಿ ಯಾರ್ಯಾರು ರಾಜ್ಯಭಾರ ಮಾಡ್ತಾರೆ ಅವ್ರಿಗೆಲ್ರಿಗೂ ಜನಕ ಅಂತ ಕರೀತಾ ಇದ್ರು, ಸಂಬೋಧಿಸ್ತಿದ್ರು. ನಿಮಿ ರಾಜ ಇದ್ರಲ್ಲ, ಅವರು ಮೊದಲನೇ ಆಡಳಿತಗಾರ ಆಗಿರ್ತಾರೆ. ಅಲ್ಲಿ ಇನ್ನೊಬ್ಬ ರಾಜ ಇರ್ತಾನೆ, ಮಿತಿ ಅನ್ನುವ ರಾಜ ಇರ್ತಾನೆ. ಅದಕ್ಕೋಸ್ಕರ ಅಲ್ಲಿ ಮಿಥಿಲಾ ಅಂತ ಕೂಡ ಕರೀತಾರೆ ಆ ಪ್ರದೇಶಕ್ಕೆ. ಈ ಮಿಥಿಲೆಯ ಮಗ, ಈ ಮಿಥಿ ಅನ್ನುವ ರಾಜನ ಮಗ 1ನೇ ಜನಕ ಅಂತೆ. ಮಿಥಿ ಅನ್ನುವ ರಾಜನ ಮಗ 1ನೇ ಜನಕ. ಅದರ ನಂತರ 3 ಜನ ಉತ್ತರಾಧಿಕಾರಿಗಳು ಜನಕರು ಬರ್ತಾರೆ. ಅದರ ನಂತರ ಒಬ್ಬ ರಾಜ ಬರ್ತಾನೆ, ದೇವರಾತ, 4ನೇ ಜನಕ ದೇವರಾತ. ಆ ದೇವರಾತರ ನಂತರ 15ನೇ ಉತ್ತರಾಧಿಕಾರಿಯಾಗಿ ಈ ಋಶ್ವರೋಮ ಬರುವಂತದ್ದು. ಋಶ್ವರೋಮ ಅಂತ ಹೇಳಿದ್ರೆ ಜನಕ ಮಹಾರಾಜನ ಸಾಕು ತಂದೆ ಋಶ್ವರೋಮ. ಅಷ್ಟು ಜನಕರು ಆಳ್ತಾರೆ ಅಲ್ಲಿ. ಋಶ್ವರೋಮ 15ನೇ ಉತ್ತರಾಧಿಕಾರಿಯಾಗಿ ಇರ್ತಾರೆ. ಅವರ ಮಗನಾಗಿ ಈ ಜನಕ ಮಹಾರಾಜ ಶಿರಧ್ವಜ, ಇವರು ಅಲ್ಲಿ ಹುಟ್ಟುವಂತಹದ್ದು. ಇವರು ವಿದೇಹ ರಾಜ್ಯ ಎಲ್ಲಿದೆ ಅಂತ ಹೇಳ್ತಾರೆ. ಇದು ಗಂಡಕಿ ನದಿ ದಡದಲ್ಲಿದೆ. ಗಂಡಕಿ ನದಿ ನಿಮ್ಗೆ ಗೊತ್ತಿದೆ, ನೇಪಾಳದಲ್ಲಿದೆ. ಇವರು ಭರತ ಮಹಾರಾಜ ಆಶ್ರಮ ಕಟ್ಟಿಕೊಂಡು ಜಿಂಕೆಯ ರೂಪದಲ್ಲಿ ಇದಾಗ್ತಾರಲ್ವ, ಅವರು ಪುನಃ ಜನಿಸ್ತಾರಲ್ಲ, ಆ ಪ್ಲೇಸ್ ಗಂಡಕಿ ನದಿ ಅಂತ ಹೇಳ್ತಾರೆ. ಇದು ನೇಪಾಳದಲ್ಲಿ ಇರುವಂತಹದ್ದು. ಈ ಒಂದು ಪ್ರದೇಶ, ವಿದೇಹ ಅನ್ನುವ ಪ್ರದೇಶ ಅಥವಾ ಮಿಥಿಲಾ ಅನ್ನುವ ಪ್ರದೇಶ ಎಲ್ಲಿ ಇತ್ತು ಅಂತ ಹೇಳಿದ್ರೆ ನೇಪಾಳದಲ್ಲಿ ಇತ್ತು. ಅದು ಈ ಗಂಡಕಿ ನದಿಯ ಪೂರ್ವಕ್ಕೆ ಇತ್ತಂತೆ. ಆಮೇಲೆ ಮಹಾನಂದ ನದಿಯ ಪಶ್ಚಿಮಕ್ಕೆ ಇತ್ತು, ಗಂಗಾ ನದಿಯ ಉತ್ತರಕ್ಕೆ ಇತ್ತು, ಹಿಮಾಲಯದ ದಕ್ಷಿಣ. ಹೀಗೆ 3 ಪ್ರದೇಶಗಳ ನಡುವಿನಲ್ಲಿ ಅದು ಆ ಒಂದು ಪುರ ಇತ್ತು. ಇದನ್ನು ಜನಕಪುರ ಅಂತ ಕರೀತಾರಂತೆ. ಮತ್ತೆ ಸೀತಾ ಅಂತ ಕೂಡ ಕರೀತಾರಂತೆ ಆ ಒಂದು ಪ್ಲೇಸ್ಗೆ. ಜನಕರಾಜನನ್ನು ವಿದೇಹ ದೇಶದ ಮಹಾನ್ ತತ್ವಶಾಸ್ತ್ರಜ್ಞ ಅಥವಾ ರಾಜ ಎಂದು ಅಲ್ಲಿ ಉಲ್ಲೇಖಿಸುತ್ತಾರೆ. ಜನಕರು ವೈದಿಕ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಪೋಷಕರಿಗೆ ಪ್ರೋತ್ಸಾಹ ನೀಡ್ತಾರೆ. ಅಲ್ಲಿ ಅದಕ್ಕೋಸ್ಕರ ಅವರಿಗೆ ತತ್ವಶಾಸ್ತ್ರಜ್ಞ ರಾಜ ಅಂತ ಕರೀತಾರೆ. ಯಾರ್ಯಾರಂದ್ರೆ ಬ್ರಾಹ್ಮಣರಿಗೆಲ್ಲ ಅಲ್ಲಿರುವಂತಹ ವೇದಾಂತಿಗಳು, ಅವರಿಗೆಲ್ಲ ಅಲ್ಲಿ ಅವರು ಆಸರೆ ಕೊಡ್ತಾರೆ. ಅವರ ಒಂದು ಆಸ್ಥಾನದಲ್ಲಿ ಯಾಜ್ಞವಲ್ಕ್ಯ, ಉದ್ದಾನಕ, ಅರ್ಣಿ, ಗಾರ್ಗಿ, ವಾಚಕ್ನವಿ ಎಂತಹ ಬ್ರಾಹ್ಮಣರಿಗೆಲ್ಲ ಅಲ್ಲಿ ಕೇಂದ್ರ ಸ್ಥಾನ ಮಾಡಿಕೊಟ್ಟಿರ್ತಾರೆ. ಜನಕನ ಆಳ್ವಿಕೆಯಲ್ಲಿ ವಿದೇಹವು ಭಾರತೀಯ ಉಪಖಂಡದ ಪ್ರಬಲ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಅವರ ಒಂದು ಆಡಳಿತದಲ್ಲಿ ಇದಕ್ಕೆಲ್ಲ ಅವರು ಜಾಸ್ತಿ ಮಹತ್ವ ಕೊಡ್ತಾ ಇದ್ರು. ಸಾಂಸ್ಕೃತಿಕಕ್ಕೆ, ಆಧ್ಯಾತ್ಮಿಕಕ್ಕೆ ಎಲ್ಲ ಜಾಸ್ತಿ, ರಾಜಕೀಯಕ್ಕೆ ಕೂಡ ಕೊಡ್ತಾ ಇದ್ರು, ಅವ್ರು ಮಹತ್ವ ಕೊಡ್ತಾ ಇದ್ರು. ಅವರು ಆಧ್ಯಾತ್ಮಿಕ ಪ್ರವಚನದಲ್ಲಿ ಜಾಸ್ತಿ ಆಸಕ್ತಿಯನ್ನು ಹೊಂದಿದ್ರು ಈ ಜನಕ ಮಹಾರಾಜ. ಮತ್ತೆ ಲೌಕಿಕ ಭ್ರಮೆಯಿಂದ ಅವರು ಮುಕ್ತರಾಗಿದ್ರು ಅಂತ ಹೇಳ್ತಾರೆ. ಅವರಿಗೆ ಅಷ್ಟವಕ್ರ ಮತ್ತು ಸುಲಭರಂತಹ ಋಷಿಗಳಿದ್ರು. ಅವರು ಏನ್ ಮಾಡ್ತಿದ್ರು, ಅವ್ರ ಹತ್ರ ಎಲ್ಲವನ್ನು ಕೇಳ್ಕೊಂಡು ಅವ್ರು ಯಾವ ತರ ಮಾರ್ಗದರ್ಶನ ಮಾಡ್ತಾರೆ ಆ ತರ ಅವರ ಜೊತೆ ಸಮಾಲೋಚನೆ ಮಾಡ್ಕೊಂಡು ರಾಜ್ಯಭಾರವನ್ನು ಅವರು ಮಾಡ್ತಿದ್ರು. ಮತ್ತೆ ಸೀತೆಯ ಇದನ್ನ ನೋಡುವ, ಸೀತೆ ಕಾಣಿಸಿಕೊಳ್ತಾಳೆ ಅವರಿಗೆ. ಸೀತೆಯ ಜನನ ಆಗ್ತದೆ. ಅವಳು ಹೇಗೆ ಕಾಣಿಸಿಕೊಳ್ತಾಳೆ? ನೊಗದಿಂದ ಉಳುಮೆ ಮಾಡಿದ ಭೂಮಿಯನ್ನು ಸೀತಾ ಎಂದು ಕರೆಯಲಾಗುತ್ತದೆ. ಆ ಒಂದು ನೊಗಕ್ಕೆ ಒಂದು ಹೀಗೆ ಕಬ್ಬಿಣದ ಇದು ಹಾಕಿರ್ತಾರೆ, ಒಂದು ಹತ್ತಿ ಅಂತಾರೆ ಅದಕ್ಕೆ, ಅದನ್ನು ಸೀತಾ ಅಂತ ಕರೀತಾರೆ. ಕಾಣ್ಬೇಕು, ಅದು ಸೀಳಿಕೊಂಡು ಹೋಗ್ತದೆ ಭೂಮಿ. ಆದ್ದರಿಂದ ಅವನು ಆ ಮಗುವಿಗೆ ಸೀತಾ ಎಂದು ಹೆಸರಿಸಿದನು. ಮಗುವಿನ ಆಗಮನದೊಂದಿಗೆ ರಾಜನ ಅದೃಷ್ಟವು ಮೇಲೇರಿತು. ಸೀತೆ ಹುಟ್ಟಿದ ನಂತರ ಅವರ ಅದೃಷ್ಟ ತುಂಬಾ ಒಳ್ಳೆದಾಯ್ತು ಅಂತ ಹೇಳ್ತಾರೆ. ಪುರಾತನ ವಿದೇಹ ರಾಜ್ಯದ ಮಿಥಿಲೆಯ ದೊರೆ
ಜನಕ, ಅವರ ಮೂಲ ಹೆಸರು ಸೀತಾಧ್ವಜ. ಇಲ್ಲಿ ಸೀತಾಧ್ವಜ ಅಂತಾರೆ, ಒಂದು ಕಡೆ ಶಿರಧ್ವಜ ಕೂಡ ಹೇಳ್ತಾರೆ. ಅವರು ಒಬ್ಬ ರಾಜರ್ಷಿಯಾಗಿದ್ದರು, ಅಂದರೆ ರಾಜನಾಗಿದ್ದರೂ ಜ್ಞಾನಿಯಾಗಿ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಳವಾದ ಆಸಕ್ತಿಯನ್ನು ಹೊಂದಿದ್ದರು. ಅವರು ರಾಜನಾಗಿದ್ರು ಕೂಡ ಅವರ ಆಸಕ್ತಿ ಯಾವ್ದಿತ್ತು? ಆಧ್ಯಾತ್ಮಿಕದಲ್ಲಿತ್ತು. ಜ್ಞಾನಿಯಾಗಿದ್ರು ಅವರು ಅಂತ ಹೇಳ್ತಾರೆ. ಅವರ ವಂಶ ಯಾವುದಂದ್ರೆ ಜನಕ ಮಹಾರಾಜ ನಿಮಿ ವಂಶಕ್ಕೆ ಸೇರಿದವನು. ನಿಮಿ ಮಹಾರಾಜ ಈ ವಂಶದ ರಾಜರನ್ನು ಸಾಮಾನ್ಯವಾಗಿ ಜನಕ ಎಂದೇ ಕರೆಯಲಾಗುತ್ತಿತ್ತು. ಮತ್ತೆ ಅವರ ತಂದೆ ಯಾರು? ಪೋಷಕರು ಯಾರು? ಅವರು ನಿಜವಾಗಿ ಅವರದ್ದು ಇವರಿಂದ ನಿಮಿಯಿಂದ ಅವರು ಬಂದಿರುವಂತಹದ್ದು. ಅವರ ತಂದೆ ರಶ್ವರೋಮನ್ ಅಂತ ಹೇಳ್ತಾರೆ, ತಾಯಿ ಕೇಕಸಿ ಅಲ್ಲಿ ಸ್ವಲ್ಪ ತಪ್ಪಾಗಿದೆ. ಅವರಿಗೆ ಒಬ್ಬ ಸಹೋದರ ಇರ್ತಾನೆ. ಈ ರಶ್ವರೋಮನಿಗೆ ಒಬ್ಬ ಮಗ ಇರ್ತಾನೆ, ಕುಶಧ್ವಜ ಅಂತ. ಆಮೇಲೆ ಜನಕರಾಜನ ಪತ್ನಿಯ ಹೆಸರು ಸುನಯನ ಅಂತ ಹೇಳ್ತಾರೆ. ಅವರಿಗೆ ಸೀತೆ ಎಂಬ ಮಗಳು ಭೂಮಿಯಿಂದ ದೊರಕಿದಳು. ಇದಲ್ಲದೆ ಊರ್ಮಿಳಾ ಅಂತ ಹೇಳುವ ಒಬ್ಬ ಮಗಳು ಕೂಡ ಅವರಿಗೆ ಇರ್ತಾಳೆ. ಆಮೇಲೆ ಕುಶಧ್ವಜನಿಗೆ ಇಬ್ರು ಮಕ್ಕಳು ಇರ್ತಾರೆ, ಮಾಂಡವಿ ಮತ್ತೆ ಶ್ರುತಕೀರ್ತಿ. ಅವರೆಲ್ಲರಿಗೆ ಕೂಡ ಈ ಜನಕ ಮಹಾರಾಜ ಆಶ್ರಯವನ್ನು ಕೊಡ್ತಾರೆ. ಇವರು 4 ಜನರು ಕೂಡ ದಶರಥನ ಸೊಸೆಯರಾಗ್ತಾರೆ. ಮತ್ತೆ ಅಲ್ವಾ, ಸೀತಾ, ಊರ್ಮಿಳಾ, ಇವನ ಹೆಂಡತಿ, ಊರ್ಮಿಳಾ ಯಾರದು? ಲಕ್ಷ್ಮಣನ ಹೆಂಡತಿ. ಆಮೇಲೆ ಶ್ರುತಕೀರ್ತಿ ಮತ್ತೆ ಮಾಂಡವಿ ಅವರದು ಭರತ ಶತ್ರುಘ್ನರ ಹೆಂಡತಿ ಆಗಿರ್ತಾರೆ. ಸೀತಾ ಜನಕರು ಒಮ್ಮೆ ಯಜ್ಞಕ್ಕಾಗಿ ಭೂಮಿಯನ್ನು ಪುನಃ ಅದನ್ನೇ ಕೊಟ್ಟಿದ್ದಾರೆ. ಸಾಲಿನಲ್ಲಿ ಅವರಿಗೆ ಒಂದು ಮಗು ದೊರಕಿತ್ತು. ಅವರು ಆ ಮಗುವಿಗೆ ಸೀತೆಯನ್ನು ಹೆಸರಿಟ್ಟು ಸಾಕಿ ಬೆಳೆಸಿದರು. ಸೀತೆ ತನ್ನ ಬಾಲ್ಯದಲ್ಲಿ ಅವಳದೊಂದು ಕಥೆ ಇದೆ. ಅವಳೇನ್ ಮಾಡ್ತಾಳೆ? ಬಾಲ್ಯದಲ್ಲಿ ಎಲ್ಲ ಗೆಳತಿಯರೊಟ್ಟಿಗೆ ಹೂತೋಟದಲ್ಲಿ ಹೂ ಕೊಯ್ಲಿಕ್ಕೆ ಹೋಗ್ತಾಳೆ. ದೇವರ ಪೂಜೆಗೆ ಅಂತ ಹೂ ಕೊಯ್ಲಿಕ್ಕೆ ಹೋಗ್ತಾಳೆ. ಹೂ ಕೊಯ್ಲಿಕ್ಕೆ ಹೋದಾಗ ಒಂದು ಸುಂದರವಾದ ಹೂ ಒಂದು ಎತ್ತರ ಮರದಲ್ಲಿ ಇರ್ತದಂತೆ. ಅದನ್ನು ನೋಡ್ತಾರೆ ಗೆಳತಿಯರು, ಬಂದು ಅವಳಿಗೆ ಹೇಳ್ತಾರೆ ಅದು ತೆಗಿಲಿಕ್ಕೆ ಆಗುದಿಲ್ಲ ಅಂತ. ಆಗ ಅವಳಿಗೆ ಒಂದು ಯೋಚನೆ ಬರ್ತದೆ, ಆ ಒಂದು ಶಿವಧನಸ್ಸು ಸಿಗ್ತದೆ ಅವರ ಮನೆಯಲ್ಲಿ. ಅದರ ಯೋಚನೆ ಬರ್ತದೆ. ಅವಳು ಓಡಿ ಹೋಗ್ತಾಳೆ. ಆ ಒಂದು ಶಿವಧನಸ್ಸನ್ನು ನಾವು ಹೇಗೆ ಕೋಲ್ ಎತ್ಕೊಂಡು ಬರ್ತೇವಲ್ಲ, ಆ ತರ ಎತ್ಕೊಂಡು ಬರ್ತಾಳೆ. ಎತ್ಕೊಂಡು ಬಂದು ಆ ಹೂವನ್ನು ತೆಗಿತಾಳೆ. ಇದು ಸೈನಿಕರು ನೋಡ್ತಾರೆ. ಸೈನಿಕರಿಗೆ ಆಶ್ಚರ್ಯ ಆಗ್ತದೆ. ಎಷ್ಟು ಜನ ಹಿಡಿದುಕೊಂಡು ಎತ್ತಿದ್ರು ಆ ಒಂದು ಧನಸ್ಸು ಎತ್ತಲಿಕ್ಕೆ ಆಗುದಿಲ್ಲ. ಇವಳು ಇದು ಕೋಲನ್ನು ಎತ್ಕೊಂಡು ಓಡಿದ್ಲಲ್ಲ ಅಂತ ಹೇಳ್ಕೊಂಡು ಹೋಗಿ ಜನಕ ಮಹಾರಾಜನಿಗೆ ಹೇಳ್ತಾರೆ. ಆದ್ರೆ ಜನಕ ಮಹಾರಾಜ ನಂಬುದಿಲ್ಲ ಅದನ್ನು. ಅದು ಹೇಗೆ ಸಾಧ್ಯ, ಅವಳು ಸಣ್ಣ ಹುಡುಗಿ ಅಂತ. ಆಮೇಲೆ ಬಂದು ನೋಡ್ತಾರೆ. ಅವರಿಗೂ ಆಶ್ಚರ್ಯ ಆಗ್ತದೆ ಜನಕ ಮಹಾರಾಜರಿಗೆ. ಅದನ್ನು ನೋಡಿ ಆಗ್ಲೇ ಅವರು ಅರ್ಥ ಮಾಡ್ಕೊಳ್ತಾರೆ, ಈ ಮಗು ಸಾಮಾನ್ಯ ಮಗುವಲ್ಲ, ಇವಳಷ್ಟೇ ಸಾಮರ್ಥ್ಯವಿರುವ ವರನನ್ನೇ ಹುಡುಕಿ ಇವಳಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಅವಳ ಸಂವತ್ಸರದಲ್ಲಿ ಶಿವಧನಸ್ಸಿನ ಪಣ ಸ್ವಯಂವರ ಆಗ್ಬೇಕು. ಸ್ವಯಂವರದಲ್ಲಿ ಶಿವಧನಸ್ಸಿನ ಪಣವನ್ನು ಏರ್ಪಾಡು ಮಾಡ್ತಾರೆ. ಶಿವಧನಸ್ಸಿನ ಪಣ. ಸೀತೆ ದೊಡ್ಡವಳಾದ ಮೇಲೆ ಅವಳಿಗೆ ವರನನ್ನು ಹುಡುಕಲು ಶಿವಧನಸ್ಸನ್ನು ಎತ್ತಿ ಭಾಗಿಸುವ ಸ್ಪರ್ಧೆಯನ್ನು ಆಯೋಜಿಸಿದರು. ಇದನ್ನ ಅವರು ಆ ಸ್ಪರ್ಧೆ ಇಡ್ತಾರೆ. ಈ ಸ್ಪರ್ಧೆಯಲ್ಲಿ ಶ್ರೀರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಮದುವೆಯಾದನು. ಜನಕ ಮಹಾರಾಜರು ಜ್ಞಾನಿಗಳಾಗಿದ್ರು ಅಂತ ಹೇಳ್ತಾರೆ. ಜನಕರು ತಮ್ಮ ರಾಜಧರ್ಮವನ್ನು ನಿರ್ವಹಿಸುತ್ತಲೇ ಆಧ್ಯಾತ್ಮಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರು. ರಾಜ್ಯಭಾರ ಮಾಡ್ತಾ ಇದ್ರು, ಆಧ್ಯಾತ್ಮಿಕಕ್ಕೆ ಜಾಸ್ತಿ ಅವರ ಪ್ರಜೆಗಳನ್ನು ಆಧ್ಯಾತ್ಮಿಕತೆ ಕಡೆಗೆ ಅವರು ಒಲವು ತೋರಿಸ್ತಾ ಇದ್ರು. ಅವರ ಬಗ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಆಮೇಲೆ ಅಷ್ಟವಕ್ರ ಮತ್ತು ಇತರ ಋಷಿಗಳೊಂದಿಗೆ ಅವರು ಆಧ್ಯಾತ್ಮಿಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಚರ್ಚೆ ಮಾಡಿಕೊಂಡು ಆ ಪ್ರಕಾರ ಅವರು ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಅಷ್ಟವಕ್ರ ಗೀತೆ ಎಂಬ ಗ್ರಂಥವು ಜನಕರು ಮತ್ತು ಅಷ್ಟವಕ್ರ ಋಷಿಗಳ ನಡುವಿನ ಸಂಭಾಷಣೆಯನ್ನು ದಾಖಲಿಸ್ತದೆ. ಅಷ್ಟವಕ್ರ ಅಂದ್ರೆ ಅವರಿಗೆ ತುಂಬಾ ಒಳ್ಳೆಯ ಒಬ್ಬ ಆಧ್ಯಾತ್ಮಿಕ ಗುರು. ಅವ್ರು ಏನಿದ್ರು ಕೂಡ ಅಷ್ಟವಕ್ರನ ಹತ್ರ ಹೋಗಿ ಹೇಳುವಂತಹದ್ದು, ಪರಿಹಾರ ಕೇಳುವಂತಹದ್ದು, ಅವರ ಸತ್ಸಂಗದಲ್ಲಿ ಭಾಗವಹಿಸುವಂತಹದ್ದು, ಇದನ್ನೆಲ್ಲ ಅವರು ಮಾಡ್ತಾ ಇರ್ತಾರೆ. ಅಷ್ಟವಕ್ರನ ಇದ್ರಲ್ಲಿ ಆಮೇಲೆ ಜ್ಞಾನದಲ್ಲಿ ಆಸಕ್ತಿ ಇದೆ ಅವರಿಗೆ ಅಂತ ಹೇಳಿ. ಜನಕರು ತಾವು ರಾಜನಾಗಿದ್ದರು ವೈರಾಗ್ಯವನ್ನು ಅರಸುತ್ತಿದ್ರು. ಅವರು ಒಮ್ಮೆ ಅವರಿಗೆ ಇದು ಸತ್ಯವೋ ಅದು ಸತ್ಯವೋ ಎಂಬ ಗೊಂದಲ ಉಂಟಾದಾಗ ಅಷ್ಟವಕ್ರರ ಹತ್ರ ಹೋಗಿ ಪರಿಹಾರ ಪಡ್ಕೊಳ್ತಾರೆ. ಮಿಥಿಲೆಯ ಅಭಿವೃದ್ಧಿ. ಮಿಥಿಲೆಯನ್ನು ಹೇಗೆ ಅಭಿವೃದ್ಧಿ ಮಾಡ್ತಾರೆ ತನ್ನ ರಾಜ್ಯವನ್ನ ಅಂದ್ರೆ, ಅವರು ಆಳ್ವಿಕೆಯಲ್ಲಿ ಮಿಥಿಲೆಯನ್ನು ಜ್ಞಾನ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಮಾಡ್ತಾರೆ. ಎಲ್ಲ ಜ್ಞಾನ ಸಂಸ್ಕೃತಿಗೆ ಅವರು ಹೆಚ್ಚಿನ ಮಹತ್ವವನ್ನು ಅಲ್ಲಿ ಕೊಡ್ತಾರೆ. ಎಲ್ಲ ಜ್ಞಾನಿಗಳೇ ಅವರ ಆಸ್ಥಾನದಲ್ಲಿ ತುಂಬಿರ್ತಾರೆ ಅಂತ. ವೈರಾಗ್ಯ ಇತ್ತು ಅವರಿಗೆ. ಅವರು ಲೌಕಿಕ ಭ್ರಮೆಗಳಿಂದ ಮುಕ್ತರಾಗಿದ್ದ ಆದರ್ಶಪ್ರಾಯ ರಾಜ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಲೌಕಿಕದಲ್ಲಿ ಅವರು ಸಂಪೂರ್ಣವಾಗಿ ಮುಕ್ತರಾಗಿದ್ರು. ಯಾಕಂದ್ರೆ ಅವರು ಯಾವಾಗ್ಲೂ ನೋಡಿದ್ರು ಆಧ್ಯಾತ್ಮಿಕದಲ್ಲಿ ಅವರ ಒಂದು ಆತ್ಮರಾಮರಾಗಿದ್ರು. ಅವರು ಸತತ ಭಗವಂತನ ಕೀರ್ತನೆಯನ್ನೇ ಮಾಡ್ತಾ ಅವರು ಸ್ಮರಣೆಯಲ್ಲಿ ಇರ್ತಿದ್ರು.
ರಾಜನಾಗಿದ್ದರೂ ವೈರಾಗ್ಯವನ್ನು ಪಾಲಿಸಿದ ಕಾರಣ ಅವರಿಗೆ ವಿದೇಹ ಎಂಬ ಬಿರುದು ಬಂದಿತು. ಇಲ್ಲಿ ಕೂಡ ನೋಡಿ, ವೈರಾಗ್ಯ ಪಾಲಿಸಿದ್ದಕ್ಕೆ ವಿದೇಹ ಎಂಬ ಬಿರುದು ಬಂತು ಅಂತ ಹೇಳ್ತಾರೆ. ಆಮೇಲೆ ಅವನ ರಾಣಿಯೂ ಸಹ ಒಬ್ಬ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಸುನಯನಿಗೆ ಒಂದು ಹೆಣ್ಣು ಮಗು ಆಗ್ತದೆ. ಅವಳಿಗೆ ಊರ್ಮಿಳ ಎಂದ ಹೆಸರಿಡಲಾಯಿತು. ರಾಜ ದಂಪತಿಗಳು ಮಕ್ಕಳನ್ನು ಬಹು ಪ್ರೀತಿಯಿಂದ ಬೆಳೆಸಿದರು. ಅವರಿಗೆ ಉತ್ತಮ ಶಿಕ್ಷಣ ನೀಡಿದರು. ಆ ಇಬ್ಬರು ಸುಂದರ ಹುಡುಗಿಯರು ತಮ್ಮ ಉದಾತ್ತ ಗುಣಗಳು, ಉತ್ತಮ ನಡವಳಿಕೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರೂ ಪ್ರಿಯರಾದರು ಮತ್ತು ಅವರು ಆದರ್ಶ ರಾಜಕುಮಾರಿಯರಾದರು. ಇವರಿಗೆ ಅಷ್ಟವಕ್ರ, ಈ ಅಷ್ಟವಕ್ರ ಅಂದ್ರೆ ಯಾರು, ಆ ಗುರು ಅವರಿಗೆ ಹೇಗೆ ಸಿಗ್ತಾನೆ ಅಂತಂದ್ರೆ, ಅವರಿಗೆ ನಿಜವಾಗಿ ಆಧ್ಯಾತ್ಮಿಕ ಗುರು ಪರಾಶರ ಮುನಿ ಇರ್ತಾರೆ. ಪರಾಶರ ಮುನಿ ಗೊತ್ತಲ್ಲ ನಿಮ್ಗೆ, ವ್ಯಾಸ ಮಹರ್ಷಿಗಳ ತಂದೆ. ಅವರ ಆಧ್ಯಾತ್ಮಿಕ ಗುರು ಆಗಿರ್ತಾರೆ. ಅವರಿಗೆ ಆಸಕ್ತಿ ಜಾಸ್ತಿ ಈ ಆಧ್ಯಾತ್ಮಿಕದಲ್ಲಿ, ಅದ್ರಲ್ಲೆಲ್ಲ ಜಾಸ್ತಿ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಈ ವಿದ್ವಾಂಸರನ್ನೆಲ್ಲ ಕರೆದು ಅವರು ಒಂದು ತನ್ನ ಆಸ್ಥಾನದಲ್ಲಿ ಸಭೆ ಮಾಡ್ತಾ ಇರ್ತಾರೆ, ಚರ್ಚೆ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ಆ ಚರ್ಚೆ ಮಾಡ್ತಾ ಮಾಡ್ತಾ ಅವರ ಬಗ್ಗೆ, ತನ್ನ ವಿಷಯಗಳನ್ನೆಲ್ಲ, ಆಡಳಿತದ ಬಗ್ಗೆ ಎಲ್ಲವನ್ನು ತಿಳ್ಕೊಳ್ತಾ ಇದ್ರು ವಿದ್ವಾಂಸರಲ್ಲಿ. ಹೀಗೆ ನಡೀತಾ ಇದ್ದಾಗ ಇದು ಸತ್ಯಯುಗದಲ್ಲಿ ನಡೆದ ಒಂದು ಕತೆ. ಕಹೋಳ ಅನ್ನುವ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವರ ಆಸ್ಥಾನದಲ್ಲಿ ಇರ್ತಾನೆ, ಈ ಮಿಥಿಲಾ ನಗರದಲ್ಲಿ ಇರ್ತಾನೆ. ಉದ್ದಾಲಕನೆಂಬ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಉದ್ದಾಲಕನ ಬ್ರಾಹ್ಮಣ ಮತ್ತೆ ಕಹೋಳ ಅಣ್ಣ ತಮ್ಮ ಆಗಿರ್ತಾರೆ. ಈ ಕಹೋಳನಿಗೆ ತುಂಬಾ ವಿದ್ವಾನ್ ಅವರು ಇಬ್ರು ಕೂಡ, ಉದ್ದಾಲಕ ಕೂಡ. ಅವರಿಗೆ ಈ ಉದ್ದಾಲಕನ ತಂಗಿಯನ್ನು ಮದುವೆ ಮಾಡ್ತಾರೆ, ಸುಜಾತ ಅಂತ. ಮದುವೆ ಮಾಡಿ ಅವರು ಏನ್ ಮಾಡ್ತಾರೆ, ಒಂದು ಮದುವೆ ಆದ ನಂತರ ಅವರು ಇದು ಸತ್ಸಂಗಗಳನ್ನು ಮಾಡ್ತಾ ಇರ್ತಾರೆ, ಪ್ರವಚನಗಳು ಮಾಡ್ತಾ ಇರ್ತಾರೆ. ಅಲ್ಲಿಯ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಾರೆ, ಕಹೋಳ ಅವ್ರ ಬ್ರಾಹ್ಮಣ. ಹಾಗೆ ಕೊಡ್ತಾ ಇದ್ದಾಗ ಇವಳು ಗರ್ಭಿಣಿ ಆಗ್ತಾಳೆ, ಸುಜಾತ. ಗರ್ಭಿಣಿ ಆದಾಗ ಏನ್ ಮಾಡ್ತಾರೆ, ಆ ಒಂದು ತನ್ನಲ್ಲಿರುವಂತಹ ಎಲ್ಲ ವಿದ್ವಾಂಸ ಇದು ಉಂಟಲ್ಲ, ಅದು ಕಲೆ ಅವನಿಗೆ ಮಗುವಿಗೆ ಬರ್ಬೇಕು, ನನ್ನಿಂದ ಅವನು ಮುಂದೆ ಬರ್ಬೇಕು ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಸುಜಾತನಿಗೆ ಆ ಭ್ರೂಣವನ್ನು ತಿಳ್ಕೊಳ್ಬೇಕು, ಭ್ರೂಣ ಎಲ್ಲವನ್ನು ಕೇಳಿಸ್ಕೊಳ್ತದೆ ಅಲ್ವಾ, ಅದಕ್ಕೆ ಸುಜಾತನಿಗೆ ಅವರು ಪಾರಾಯಣ ಮಾಡ್ತಾ ಇರ್ತಾರೆ. ಪಾರಾಯಣ ಮಾಡ್ತಾ ಇರುವಾಗ ಆ ಭ್ರೂಣ ಹೇಳ್ತದಂತೆ, ಏನೋ ಒಂದು ವಾಕ್ಯ, ನೀನು ಹೇಳಿದು ತಪ್ಪಾಗಿದೆ, ಅದನ್ನು ಆ ಮಗು ಸರಿ ಮಾಡಿ ಹೇಳ್ತದೆ. ಆಗ ಇವ್ರಿಗೆ ಕೋಪ ಬರ್ತದೆ, ಕಹೋಳನಿಗೆ. ಕೋಪ ಬಂದು ಏನ್ ಮಾಡ್ತಾರೆ, ನೀನು ಅಷ್ಟವಕ್ರನಾಗಿ ಹುಟ್ಟು ಅಂತ ಹೇಳ್ತಾರೆ. ಅಷ್ಟವಕ್ರನಾಗಿ ಹುಟ್ಟು ಅಂತ ಹೇಳ್ತಾರೆ. ಹೀಗೆ ಒಂದು ಸ್ವಲ್ಪ ದಿನದ ನಂತರ ಅವರ ಮನೆಯಲ್ಲಿ ಊಟಕ್ಕೆ ಅಕ್ಕಿ ಎಲ್ಲ ಇರುವುದಿಲ್ಲ. ಹಿಂದಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ವರ್ಣಾಶ್ರಮ ಧರ್ಮದ ಪ್ರಕಾರ ರಾಜರು ಮತ್ತೆ ವೈಶ್ಯರು ಈ ಬ್ರಾಹ್ಮಣನಿಗೆ ಪೋಷಣೆಗೆ ಬೇಕಾದನ್ನು ಕೊಡ್ಬೇಕು. ಇವ್ರೇನ್ ಮಾಡ್ತಾರೆ, ರಾಜರ ಮನೆಗೆ ಹೋಗ್ತಾರೆ, ಸ್ವಲ್ಪ ಧಾನ್ಯಗಳನ್ನು ತರ್ತೇನೆ ಅಂತ ಕವಳ ಹೋಗ್ತಾನೆ. ಅಲ್ಲಿ ಹೋಗುವಾಗ ಇವರು ವೇದಾಂತಿಗಳನ್ನೆಲ್ಲ ಕರೆದು ಆಸ್ಥಾನದಲ್ಲಿ ಸಭೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಸ್ಪರ್ಧೆ ಇಟ್ಟಿದ್ದಾರೆ. ಆ ಸ್ಪರ್ಧೆಯಲ್ಲಿ ಏನಂತ ಹೇಳಿದ್ರೆ, ಸ್ಪರ್ಧೆಯ ಇದು, ಅಲ್ಲಿ ಯಾರು ವಂದಿ ಅನ್ನುವ ಒಬ್ಬ ವೇದಾಂತಿ ಇರ್ತಾರೆ. ಆ ವಂದಿ ಅನ್ನುವ ವೇದಾಂತಿಗೆ ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಅವರು ಗೆದ್ರೆ ರಾಜ್ಯ ಕೊಡ್ತಾರೆ, ಸೋತ್ರೆ ಅವರಿಗೆ ನೀರಿನಲ್ಲಿ ಬಂಧಿಸಿ ಬಿಡ್ತಾರೆ ಅಂತ. ಆಗ ಇವ್ರು ಕಹೋಳ ಹೋಗ್ತಾರೆ, ನಾನು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ, ಮಹಾ ವಿದ್ವಾನ್ ಇವರು. ಹೋಗ್ತಾರೆ, ಹೋಗಿ ಅವರು ಸೋತ ನಂತರ ಅವರನ್ನು ನೀರಿನಲ್ಲಿ ಬಂಧಿಸಿ ಇರ್ತಾರೆ. ಎಷ್ಟು ವರ್ಷ ಆದ್ರೂ ಬರುದಿಲ್ಲ. ಆಗ ಇವಳು ಹೆರಿಗೆ ಆಗ್ತಾಳೆ. ಹೆರಿಗೆ ಆಗಿ ಆ ಮಗುವನ್ನು ಉದ್ದಾಲಕನೇ ಸಾಕ್ತಾನೆ. ಅವರ ಮಗ ಕುಶಧ್ವಜ ಮತ್ತೆ ಇವರನ್ನಿಬ್ಬರನ್ನು ಚೆನ್ನಾಗಿ ಸಾಕ್ತಾರೆ. ಒಂದು ದಿವಸ 12 ವರ್ಷ ಆಗ್ತದೆ ಆ ಬಾಲಕನಿಗೆ, ತಂದೆ ಯಾರು ಅಂತ ಗೊತ್ತಿಲ್ಲ. ಒಂದ್ ದಿವಸ ಕುಶಧ್ವಜನ ತೊಡೆ ಮೇಲೆ ಕೂತ್ಕೊಳ್ತಾನೆ. ಆಗ ಅವನು ಹೇಳ್ತಾನೆ, ಅವನ ಮಗ, ನೀನು ನನ್ನ ಕುಶಧ್ವಜ ಅಲ್ಲ, ಉದ್ದಾಲಕನ ತೊಡೆಯ ಮೇಲೆ ಕೂತ್ಕೊಳ್ತಾನೆ. ಆಗ ಕುಶಧ್ವಜ ಹೇಳ್ತಾನೆ, ನೀನು ನನ್ನ ತಂದೆ ಮಗ ಅಲ್ಲ, ನಿನ್ನ ತಂದೆ ಇವರಲ್ಲ ಅಂತ ಹೇಳ್ತಾನೆ. ಆಗ ಅವರಿಗೆ ಬೇಸರ ಆಗ್ತದೆ, ನನ್ನ ತಂದೆ ಯಾರು ಹಾಗಾದ್ರೆ ಅಂತ ಕೇಳ್ತಾರೆ. ಆಗ ಎಲ್ಲ ವಿಷಯವನ್ನು ಹೇಳ್ತಾರೆ ತಾಯಿ. ಹೇಳಿದ ನಂತರ ಅವನು ತಮ್ಮನನ್ನು ಕರ್ಕೊಂಡು ಸೀದಾ ಇಲ್ಲಿಗೆ ಬರ್ತಾರೆ. ಎಲ್ಲಿಗೆ, ಜನಕ ಮಹಾರಾಜನ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದು ಅಲ್ಲಿ ದ್ವಾರಪಾಲಕರು ತಡಿತಾರೆ. ಇಲ್ಲಿ ಸಭೆ ಆಗಿರ್ತದೆ, ವಿದ್ವಾಂಸರ ಸಭೆ ನಡೀತಾ ಇದೆ. ಇದು ಈಗಲೂ ಕೂಡ ಸಭೆ ನಡೀತಾ ಇರ್ತದೆ. ಇವನು ಬರುವಾಗ ಅಲ್ಲಿ ವಂದಿ ಅನ್ನುವರು ಇದ್ದಾರೆ, ಅವರದ್ದು ಸಭೆ ನಡೀತಿದೆ. ಅವರಲ್ಲಿ ಗೆಲ್ಬೇಕು ಅಂತ ವಿದ್ವಾಂಸರ ಸಭೆಗೆ ನೀನ್ ಯಾಕೆ ಬರ್ತಾ ಇದ್ಯಾ ಅಂತ ಹೇಳ್ತಾರೆ. ಇವನ ವಕ್ರವಾದ ಶರೀರ, 8 ಕಡೆ ವಕ್ರವಾಗಿದೆ, ಅಂಗ ಊನಾಗಿರ್ತದೆ ಎಲ್ಲ ಶರೀರ. ಇವನನ್ನು ಸಣ್ಣ ಬಾಲಕ, 12 ವರ್ಷದ ಬಾಲಕ, ಇವನನ್ನು ನೋಡೋದು ಅವ್ರು ತಡಿತಾರೆ. ತಡೆದ್ರೆ ಮತ್ತೆ ಅವ್ರು ಹೇಳ್ತಾರೆ, ನನ್ನ ತಂದೆ ಇಲ್ಲಿ ಬಂದಿಯಾಗಿದ್ದಾರೆ, ಅದಕ್ಕೆ ನಾ ಬಂದಿದ್ದು ಅಂತ. ಹಾಗೆ ಅವ್ರನ್ನ ಒಳಗೆ ಬಿಡ್ತಾರೆ. ಒಳಗೆ ಬಿಟ್ಟು ಬಂದಾಗ ಜನಕರಾಜನನ್ನು ನೋಡಿ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ, ನೀವು ಮಹಾ ವಿದ್ವಾಂಸರನ್ನೆಲ್ಲ ಕೂಡಿ ಹಾಕಿದ್ದಿ, ಇಲ್ಲಿ ತತ್ವಜ್ಞಾನವನ್ನು ಪಡ್ಕೊಳ್ತಾ ಇದ್ದಿ ಅಂತ ನಾನು ಎಣಿಸಿದ್ರೆ ಇಲ್ಲಿ ಎಲ್ಲ ಅನಕ್ಷರಸ್ಥರಿದ್ದ ಹಾಗೆ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ಎಲ್ಲರೂ ಆಶ್ಚರ್ಯ ಆಗ್ತದೆ, ಎಲ್ಲರೂ ಸ್ತಬ್ಧರಾಗ್ತಾರೆ.
ವಿದ್ವಾಂಸರೆಲ್ಲ ತುಂಬಿದ್ದಾರೆ. 4 ವೇದಗಳನ್ನು ತಿಳಿದವರು, 3 ವೇದಗಳನ್ನು ತಿಳಿದವರು, 2 ವೇದಗಳನ್ನು ತಿಳಿದವರು, ಎಲ್ಲ ವೇದಾಂತಿಗಳಿದ್ದಾರೆ. ಅವರಿಗೆಲ್ಲ ಇದು ಆಶ್ಚರ್ಯ ಆಗ್ತದೆ. ಏನ್ ಈ ಬಾಲಕ ಹೇಳ್ತಿದ್ದಾನೆ, ಅಷ್ಟವಕ್ರನಾಗಿದ್ದಾನೆ, ಚಿಕ್ಕ ಬಾಲಕ ಏನ್ ಮಾತಾಡ್ತಾ ಇದ್ದಾನೆ ಅವನು ಅಂತ ಹೇಳ್ತಾರೆ. ಏನು ನಿನ್ನ ಮಾತಿನ ಅರ್ಥ, ನೀವ್ ಏನ್ ಹೇಳ್ತಿರುದು ಅಂತ ಹೇಳ್ತಾರೆ ಇಲ್ಲಿ. ಅವ್ರು ಹೇಳ್ತಾರೆ, ಹೇಳ್ತಾರೆ ಗಡಿಯಾರದ ಗಂಟೆ ನೀ ನೋಡಿದ್ಯಾ, ಅದ್ರೊಳಗಿನ ತಂತ್ರಜ್ಞಾನವನ್ನು ನೀವು ನೋಡಿದಿರಾ. ಆಮೇಲೆ ನೀವು ಅದೊಂದು ಕ್ವಶನ್ ಕೇಳುದು ಅವ್ರು. ಮತ್ತೆ ಅದಕ್ಕೆ ಉತ್ತರ ನೀನೇ ಕೊಡು ಅಂತ ಹೇಳ್ತಾರೆ. ನೀನೇನ್ ಹೇಳ್ತಿರೋದು ಇದಕ್ಕೆ ಉತ್ತರ ನೀನೇ ಕೊಡು ಅಂತ ಹೇಳ್ತಾರೆ. ಮತ್ತೆ ನಮ್ಗೆಲ್ಲ ಅವರು ಅನಕ್ಷರಸ್ಥರು, ವಿದ್ವಾಂಸರಲ್ಲ ಅಂತ ಹೇಳ್ತಾನಲ್ಲ, ಅದಕ್ಕೆ ನೀನು ಉತ್ತರ ಕೊಡು ಅಂತ. ಆಮೇಲೆ ನೀನೆಂತ ಬಾಲಕ ಅಂತ ಇವರು ಕೂಡ ಹೇಳಿ ಅವರಿಗೆ ಇದು ನಗಾಡ್ತಾರೆ. ವೇದಾಂತಿಗಳೆಲ್ಲ ಅವನನ್ನು ನೋಡಿ ನಗಾಡ್ತಾರೆ, ಹಾಸ್ಯ ಮಾಡ್ತಾರೆ. ಆಗ ಅವನಿಗಾಗ್ತದೆ. ಅವನು ಹೇಳ್ತಾನೆ, ಗಡಿಯಾರದ ಮುಳ್ಳನ್ನು ನೋಡಿದಿರಿ, ಗಂಟೆಯನ್ನು ನೋಡಿದಿರಿ, ಅದ್ರೊಳಗಿನ ತಂತ್ರಜ್ಞಾನವನ್ನು ನೀವು ನೋಡಿದಿರಾ. ಹಾಗೆ ನನ್ನ ಈ ದೇಹದ ಚರ್ಮವನ್ನು ನೋಡಿದಿರಿ, ನನ್ನೊಳಗಿರುವ ಆತ್ಮದ ಜ್ಞಾನವನ್ನು ನೀವು ನೋಡಿದಿರಾ ಅಂತ ಕೇಳ್ತಾರೆ. ಆಗ ಇವರಿಗೆ, ಯಾರಿಗೆ ಅಂದ್ರೆ ಜನಕ ಮಹಾರಾಜನಿಗೆ, ನಾನ್ ಹುಡುಕುತ್ತಿದ್ದದ್ದು ಇಂಥದ್ದೇ ವೇದಾಂತ ಗುರುಗಳು ನನಗೆ ಬೇಕಿತ್ತು, ಈ ಆತ್ಮದ ಜ್ಞಾನ ಕೊಡುವಂತ ಗುರುಗಳು ಬೇಕಿತ್ತು. ನನ್ನ ಇದು ನನ್ನ ದೇಹ, ನನ್ನ ಪದವಿ, ನನ್ನ ರಾಜ್ಯ, ನನ್ನ ಪ್ರಜೆಗಳು ಅನ್ನುವ ಮೋಹ ನನಗೆ ತೊಲಗಿಸುವಂತಹ ವೇದಾಂತ ಗುರು ನನಗೆ ಬೇಕಿತ್ತು. ಇವತ್ತು ನನಗೆ ಈ ಗುರು ಸಿಕ್ಕಿದ್ರು, ನಾನೇ ಧನ್ಯ ಅಂತ ಹೇಳ್ಕೊಂಡು ಇವ್ರೇನ್ ಮಾಡ್ತಾರೆ, ಓಡಿ ಹೋಗಿ ಅವನ ಪಾದಕ್ಕೆ ಬಿದ್ದು ನಮಸ್ಕಾರ, ಗುರುಗಳೇ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿ ದಂಡವತ್ ಪ್ರಣಾಮ ಮಾಡಿ ಬಿಡ್ತಾರಂತೆ. ಯಾರು? ಜನಕ ಮಹಾರಾಜರು. ಆ 12 ವರ್ಷದ ಬಾಲಕನಿಗೆ ಜನಕ ಮಹಾರಾಜರು ದಂಡವತ್ ಪ್ರಣಾಮ ಮಾಡಿ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಅದೇ ತರ ಇವರು ಶುಕಮುನಿಗಳು ಕೂಡ ಹಾಗೆ ಅಲ್ವಾ. 16 ವರ್ಷದ ಬಾಲಕನ ಜೊತೆ ಅವರು ಶುಕಮುನಿಗಳು 16 ವರ್ಷದವರೆಗೆ ಆಗಿರ್ತಾರೆ. ಪರೀಕ್ಷಿತ ಮಹಾರಾಜ ಒಂದು ಭಾಗವತವನ್ನೇ ಕೇಳಿ ಶ್ರವಣ ಮಾಡಿ ಮುಕ್ತಿಯನ್ನು ಹೊಂದಿಲ್ವಾ, ಅದೇ ತರ ಇವರು ತನ್ನ ಗುರುವನ್ನಾಗಿ ಇವರು ಸ್ವೀಕಾರ ಮಾಡ್ತಾರೆ. ಹಾಗೆ ಅವರು ಗುರುವನ್ನು ಸ್ವೀಕಾರ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಇವರು ನಡೀತಾ ಇರ್ತಾರೆ. ಒಂದು ಅವರಿಗೆ ಗುರು ಹೇಗೆ ಸಿಕ್ಕಿದ, ಅಷ್ಟವಕ್ರ ಯಾರು ಅನ್ನೋದಕ್ಕೆ ಕತೆ. ಆಮೇಲೆ ಅವರು ಯಾವಾಗ್ಲೂ ಇವರು ಅಷ್ಟವಕ್ರ ಏನ್ ಮಾಡ್ತಿದ್ರು, ಕಾಡಿನಲ್ಲಿ ಆಶ್ರಮ ಕಟ್ಟಿಕೊಂಡಿರ್ತಾರೆ. ಮತ್ತೆ ಅಲ್ಲಿ ಅವರು ಶಿಷ್ಯರನ್ನು ಇಟ್ಕೊಂಡಿರ್ತಾರೆ, ಅಲ್ಲಿ ಸಭೆ ಮಾಡ್ತಾ ಇರ್ತಾರೆ. ಆ ಸಭೆ ಮಾಡ್ತಾ ಇದ್ದಾಗ ಸತ್ಸಂಗದಲ್ಲಿ ಈ ಜನಕ ಮಹಾರಾಜ ಯಾವಾಗ್ಲೂ ಹೋಗ್ತಿದ್ರಂತೆ. ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ಅಸಮಾಧಾನ, ನಾನು ರಾಜ್ಯ ಆಳುದು, ಯಾಕೆ ರಾಜ್ಯ ಆಳ್ಬೇಕು, ನಾನು ಆಧ್ಯಾತ್ಮಿಕದಲ್ಲಿ ಇರ್ಬೇಕು ಅನ್ನುವ ಇಷ್ಟ. ಆದ್ರೆ ಪರಾಶರಮ ಇವರು ಅಷ್ಟವಕ್ರ ಇವರು ಮುನಿಗಳು ಬಿಡುದಿಲ್ಲ. ನೀನು ರಾಜ್ಯ ಆಳ್ಲೇಬೇಕು, ನಿನ್ನ ಕರ್ತವ್ಯ ಅದು ಅಂತ ಪುನಃ ಅವರನ್ನು ವಾಪಸ್ ಕಳಿಸುವಂತ. ಒಮ್ಮೆ ಹೀಗೆ ಬಂದು ಕೂತ್ಕೊಂಡಾಗ ಸತ್ಸಂಗ ನಡೀತಾ ಇರ್ತದೆ. ಇವರು ಅಷ್ಟವಕ್ರರು ಪ್ರವಚನ ಕೊಡ್ತಾ ಇರ್ತಾರೆ, ಇವರು ಜನಕರು ಒಂದು ಮೂಲೆಯಲ್ಲಿ ಕೂತಿದ್ದಾರೆ. ಒಬ್ಬ ಬಂದು ಸೈನಿಕ ಹೇಳ್ತಾನಂತೆ, ಮಹಾರಾಜರೇ ಅರಮನೆಗೆ ಬೆಂಕಿ ಬಿದ್ದಿದೆ, ಬೇಗ ಬನ್ನಿ ಅಂತ ಹೇಳ್ತಾರಂತೆ. ಅದಕ್ಕೆ ಇವರು ಯಾಕಂತ ಹೇಳಿದ್ರೆ, ಆ ಸೈನಿಕನ ಮೇಲೆ, ನನ್ನ ಗುರುಗಳಿಗೆ ನೀನು ವಂದಿಸಿಲ್ಲ, ಮತ್ತೆ ಗುಳಿಯ ಹಾಗೆ ಸಭೆಯೊಳಗೆ ನುಗ್ಗಿದ್ಯಾ, ಬೇಡವಾದ ವಿಷಯಗಳನ್ನು ಇಲ್ಲಿ ತಂದಿದ್ಯಾ, ಇಲ್ಲಿಂದ ಹೋಗು ನೀನು ಅಂತ ಹೇಳ್ತಾರಂತೆ. ಅವರು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ, ಅರಮನೆ ಸುಟ್ಟು ಉರಿತಾ ಇದೆ, ತಲೆ ಕೆಡ್ಸ್ಕೊಳ್ಳೋದಿಲ್ಲ, ವೈರಾಗ್ಯದಲ್ಲಿದ್ದಾರೆ, ಅಸಮಾಧಾನದಲ್ಲಿದ್ದಾರೆ ಅವರು. ಆಮೇಲೆ ಇನ್ನೊಬ್ಬ ಸ್ವಲ್ಪ ಹೊತ್ತಾಗುವಾಗ ಇನ್ನೊಬ್ಬ ಆಶ್ರಮದ ಒಬ್ಬ ಹುಡುಗ ಬರ್ತಾನಂತೆ. ಏನ್ ಹೇಳ್ತಾನೆ, ಎಲ್ಲ ಇಲ್ಲಿರುವಂತಹ ಈ ಬ್ರಹ್ಮಚಾರಿಗಳದ್ದು ಬಟ್ಟೆಗಳನ್ನೆಲ್ಲ ಮಂಗಗಳ ಗುಂಪು ಒಂದು ಕಿತ್ಕೊಂಡು ಹೋಗಿದೆ, ಹರಿದರ್ದು ಹಾಕಿದೆ ಅಂತ ಹೇಳ್ತಾನಂತೆ. ಆಗ ಆ ಬಾಲಕರೆಲ್ಲ ಎದ್ದು ಓಡ್ತಾರಂತೆ. ಅಯ್ಯೋ, ನನಗಿರುವಂತದ್ದು ಒಂದು ಬಟ್ಟೆ, ಕೋಪಿನ ಒಂದು ಚಿಕ್ಕದಿರ್ತದೆ, ಅವರಿಗೆ ಬೇರೆ ಯಾವ್ದು ಇರುದಿಲ್ಲ, ಅದನ್ನು ನಾವು ರಕ್ಷಿಸ್ಲಿಕ್ಕೆ ಅವ್ರು ಓಡಿ ಹೋಗ್ತಾರೆ. ಆಗ ಪರಾಶರ ಮುನಿಗಳು ಅಷ್ಟವಕ್ರ ಮುನಿಗಳು ಹೇಳ್ತಾರೆ, ಎಂತಹ ವೈರಾಗ್ಯ ಇವರಿಗೆ, ಅರಮನೆ ಸುಟ್ಟು ಉರಿತಾ ಇದೆ, ನೀವು ಇಷ್ಟು ಸಣ್ಣ ಕೌಪಿನಕ್ಕಾಗಿ ಓಡಿದಿರಲ್ವಾ, ಕಾಡಿನಲ್ಲಿ ಬೇಕಾದಷ್ಟು ಎಲೆಗಳಿವೆ, ಅದನ್ನು ಸುಟ್ಕೊಳ್ಬಹುದಲ್ವಾ, ಅದಕ್ಕೋಸ್ಕರ ನೀವು ಓಡಿದಿರಲ್ಲ, ಅದರ ಮೋಹದಲ್ಲಿ ಈ ರಾಜನನ್ನು ನೋಡಿ ಅಂತ ಹೇಳ್ತಾರೆ. ಈ ರಾಜನಿಗೇನು, ಬೇಕಾದಷ್ಟು ಭಂಡಾರ ಇದೆ, ಅರಮನೆ ಇನ್ನು ಎಷ್ಟು ಬೇಕಾದ್ರೂ ಕಟ್ಟಿಕೊಳ್ಬಹುದು, ನಮಗಿರುವುದು ಅದು ಒಂದು ಕೌಪಿನ, ನಿಜವಾಗಿ ಅವರಿಗೆ ಮುಖ್ಯವೇ ಅಲ್ವಾ, ಸಣ್ಣದೊಂದು ಕೌಪಿನ. ಆತರ ಎಷ್ಟು ವೈರಾಗ್ಯದಲ್ಲಿ ಇರ್ತಾರೆ ಜನಕ ಮಹಾರಾಜ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಷ್ಟೇ. ಮತ್ತೆ ಎಲ್ಲವನ್ನು ಅಸಮಾಧಾನದಲ್ಲಿದ್ರು ಕೂಡ ಅವರನ್ನು ರಾಜ್ಯಭಾರದಿಂದ ಇಳಿಸ್ಲಿಕ್ಕೆ ಅಷ್ಟವಕ್ರ ಬಿಡುದಿಲ್ಲ. ಅಷ್ಟವಕ್ರರು ಅವರಿಗೆ ಸಂಪೂರ್ಣವಾಗಿ ಅಂತಹ ಒಂದು ರಾಜನನ್ನು, ಆಧ್ಯಾತ್ಮಿಕ ರಾಜನನ್ನು ಪಡಿಲಿಕ್ಕೆ ಆ ಜನರು ಕೂಡ ಪುಣ್ಯವಂತರಾಗಿದ್ರು. ನೀನು ರಾಜ್ಯಭಾರ ಮಾಡು ಅಂತ ಹೇಳ್ತಾರ ಅವರು. ಅವರಿಗೆ ಬಿಡುದಿಲ್ಲ ರಾಜ್ಯಭಾರದಿಂದ ಕೆಳಗೆ ಬರ್ಲಿಕ್ಕೆ. ಜನಕ ಒಬ್ಬ ಪ್ರಬುದ್ಧ ಆಡಳಿತಗಾರ, ರಾಜನಾಗಿ ತನ್ನ ದೇಶ ನಡೆಸುವುದರ ಜೊತೆಗೆ ಜನಕನು ನಿಜವಾದ
ಅನ್ವೇಷಕನು ಆಗಿದ್ದನು. ಅವನು ಒಬ್ಬ ಜ್ಞಾನೋದಯ ಪಡೆದ ರಾಜನಾಗಿದ್ದನು ಮತ್ತು ಜ್ಞಾನೋದಯ ಹೊಂದಿದವನಿಂದ ಆಳಲ್ಪಡುವವನು. ಮಿಥಿಲಾದ ಮಾಡಲು ಬಳಸಲಾಯಿತು. ಈಗ ನಾವು ತಿಳ್ಕೊಂಡೇವೆ ಅದನ್ನು. ಬಿಲ್ಲು ಎತ್ತಬಲ್ಲವನನ್ನು ಸೀತೆಯನ್ನು ನೋಡಿ ಎತ್ತಬಲ್ಲ ಯೋಗ್ಯ ವ್ಯಕ್ತಿ ಎಂದು ಆಯ್ಕೆ ಮಾಡಲಾಯಿತು. ಸೀತಾರಾಮ ಕಲ್ಯಾಣ. ಆ ಬಿಲ್ಲು ಸಾಮಾನ್ಯ ಬಿಲ್ಲು ಆಗಿರ್ಲಿಲ್ಲ. ಅದು ಸೀತೆಯನ್ನು ಹೊರತುಪಡಿಸಿ ಬೇರೆ ಯಾವ ಸಾಮಾನ್ಯ ವ್ಯಕ್ತಿಯು ಅದನ್ನು ಎತ್ತಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಅಂತಹ ಬಿಲ್ಲನ್ನು ಶ್ರೀರಾಮ ಏನ್ ಮಾಡ್ತಾನೆ, ಅದರ ತುದಿಗೆ ಕಟ್ಟಲು ಅವನಿಗೆ ಸಾಧ್ಯವಾಗ್ತದೆ. ಮತ್ತೆ ಅವನು ಮದುವೆ ಆಗ್ತಾನೆ. ಶ್ರೀಕೃಷ್ಣ ಬೇರೆ ಅಲ್ಲ, ಶ್ರೀರಾಮ ಬೇರೆ ಅಲ್ಲ, ಅವರಿಬ್ರು ಒಂದೇ ಅಂತ ನಾವು ತಿಳ್ಕೊಳ್ಬಹುದು. ಶ್ರೀಕೃಷ್ಣ ಮತ್ತೆ ಶ್ರೀರಾಮ ಸಾಧಾರಣ ಒಂದೇ ಇರ್ತಾರೆ ಅಲ್ವಾ. ಶ್ರೀಕೃಷ್ಣ ಆ ಏನಂತ ಹೇಳಿದ್ರೆ ಇವನು ಚಂದ್ರವಂಶದಲ್ಲಿ ಹುಡ್ತಾನೆ, ಅವರು ಸೂರ್ಯವಂಶದಲ್ಲಿ ಹುಡ್ತಾರೆ. ಅವರು ಮರ್ಯಾದ ಪುರುಷೋತ್ತಮ ಆಗಿರ್ತಾರೆ, ದೇವೋತ್ತಮ ಪರಮಪುರುಷ ಆಗಿರ್ತಾರೆ. ಇವರು ಏನಾಗಿರ್ತಾರೆ ಅಂದ್ರೆ ಏಕಪತ್ನಿ ವ್ರತಸ್ಥ, ಇವರು ಬಹುಪತ್ನಿ ವ್ರತಸ್ಥ ಆಗಿರ್ತಾರೆ. ಈಗ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆದ್ರೆ ಕೃಷ್ಣನಾಮ ಅನ್ನುವಂತಹದ್ದು ರಾಮನಾಮಕ್ಕಿಂತ ರಾಮನಾಮ 3 ಪಾಲಾದ್ರೆ ಕೃಷ್ಣನಾಮ 1 ಪಾಲಿಗೆ ಸರಿ ಅಂತ ಹೇಳಿ. ಅಂದ್ರೆ ಶ್ರೀಕೃಷ್ಣನೇ ಮೂಲ ಪುರುಷ, ಅವರ ಒಂದು ಅಂಶ ಅದು ಶ್ರೀರಾಮ. ಇವರು ಜನಕ ಮಹಾರಾಜ ಶ್ರೀರಾಮನ ಭಕ್ತರಾಗಿದ್ದಾರೆ. ಜನಕ ಮಹಾರಾಜನ ಇನ್ನೊಂದು ಕತೆ, ಪವಿತ್ರ ನಾಮದ ಮಹಿಮೆ. ಈ ನಾಮಕ್ಕೆ ಒಂದು ಮಹಿಮೆ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಎಷ್ಟು ಮಹಿಮೆ ಇದೆ ಪವಿತ್ರ ನಾಮದಿಂದ ನಾವು ಮುಕ್ತಿಯನ್ನ ಪಡೆಯಬಹುದು. ಇದು ಸುಂದರ ಪದ್ಮಪುರ, ಹೌದು, ಪಾತಾಳ ಖಂಡ ಅದರಲ್ಲಿ ಕೊಟ್ಟಿದ್ದಾರಂತೆ. ಪದ್ಮ ಪುರಾಣದಲ್ಲಿ ಈ ಮಹಿಮೆಗೊಂದು ಕತೆ ಇದೆ. ಅದನ್ನು ಇಲ್ಲಿ ನಾವು ನೋಡೋಣ. ಭಗವಂತನ ಶುದ್ಧ ಭಕ್ತರೊಂದಿಗೆ ಸಹವಾಸ. ಜನಕ ಮಹಾರಾಜನು ಇದರಲ್ಲಿ ಅವ್ರು ಏನಾಗ್ತಾರಂದ್ರೆ 12 ಜನ ಮಹಾರಾಜರಲ್ಲಿ ಒಬ್ಬರು. ಒಮ್ಮೆ ಅವರು ನರಕಕ್ಕೆ ಭೇಟಿ ನೀಡಿದ ಬಗ್ಗೆ ಕಥೆ ಇದು. ಅವರು ತಮ್ಮ ದೇಹ ತ್ಯಾಗ ಮಾಡ್ತಾರೆ. ದೇಹ ತ್ಯಾಗ ಹೇಗೆ ಅಂದ್ರೆ ಅವರು ತಮ್ಮ ಇಚ್ಛೆ ಅವರಿಗೆ ಯಾವಾಗ ಬೇಕು ಆಗ ಮಾಡ್ತಾರೆ. ದೀರ್ಘ ಜೀವನದ ನಂತರ ತುಂಬಾ ವರ್ಷ ರಾಜ್ಯಭಾರ ಮಾಡ್ತಾರೆ. ಆಮೇಲೆ ಜನಕ ಮಹಾರಾಜನು ಯೋಗ ಪ್ರಕ್ರಿಯೆಯ ಮೂಲಕ, ಅವರಿಗೆ ಯೋಗ ಪ್ರಕ್ರಿಯೆ ಎಲ್ಲ ಗೊತ್ತಿರ್ತದೆ. ಯಾರಿಗೆ ಅಂದ್ರೆ ಈ ಭಕ್ತರಾದವರಿಗೆ ಈ ಅಷ್ಟಾಂಗ ಯೋಗ ಎಲ್ಲ ಮಾಡ್ಬೇಕಂತಿಲ್ಲ, ಆ ಎಲ್ಲ ಸಿದ್ಧಿ ಅವರಲ್ಲಿ ಇರ್ತದೆ. ಆದ್ರಿಂದ ಅವರು ಯೋಗ ಪ್ರಕೃತಿಯ ಮೂಲಕ ತನ್ನ ದೇಹವನ್ನು ತ್ಯಜಿಸ್ತಾರೆ. ತ್ಯಜಿಸಿ ಅನೇಕ ಗಂಟೆಗಳಿಂದ ಅಲಂಕರಿಸಲ್ಪಟ್ಟ ಆ ದೈವಿಕ ವಿಮಾನವು ಇಳಿದು ಬರ್ತದೆ. ಒಂದು ದೈವಿಕ ವಿಮಾನ ಬರ್ತದೆ, ಕರ್ಕೊಂಡು ಹೋಗ್ಲಿಕ್ಕೆ ಅದನ್ನ ಹತ್ತುತ್ತಾರೆ. ಹತ್ತಿ ಹೋಗ್ತಾ ಇರ್ತಾರೆ ವೈಕುಂಠಕ್ಕೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅವರಿಗೆ ಈ ನರಕದ ದ್ವಾರ ಸಿಗ್ತದೆ. ಅಲ್ಲಿ ಬರ್ತಾರೆ, ನರಕದ ದ್ವಾರ, ಸಾವಿನ ಹೇಳಿದ್ರೆ ಯಮರಾಜ, ಅವರ ದ್ವಾರಕ್ಕೆ ಬರ್ತಾರೆ. ಅಲ್ಲಿ ಬಂದು ಪಾಪಿಗಳಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಸಾರಿ, ಅಜ್ಜಪಿಲ್ಸಾಂಗ್ರು ದೇಹವನ್ನು ಅನೇಕ ಗಂಟೆಗಳಿಂದ ದೈವಿಕ ವಿಮಾನವು ಇಳಿದು ಬಂದಿತು ಮತ್ತು ಜನಕ ಮಹಾರಾಜನು ಅದನ್ನು ಆಮೇಲೆ ಅದು ಅಲ್ಲಿಗೆ ಬರ್ತದೆ. ಎಲ್ಲಿ? ನರಕದ ದ್ವಾರಕ್ಕೆ ಬರ್ತದೆ. ಅಲ್ಲಿ ಯಮರಾಜನ ನಿವಾಸದ ಬಾಗಿಲಾಗಿರ್ತದೆ, ಅಲ್ಲಿಗೆ ಬರ್ತದೆ. ಅಲ್ಲಿಗೆ ಬಂದು ಪಾಪಿಗಳು ಲಕ್ಷಾಂತರ ನರಕಗಳಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಆಗ ಜನಕನ ದೇಹವನ್ನು ಮುಟ್ಟಿದ ಗಾಳಿ, ಆ ತಂಪಾದ ಗಾಳಿ ಆ ಪಾಪಿಗಳ ಮೈಗೆಲ್ಲ ಸೋಂಕಿ ಬಿಡ್ತದೆ. ಆಗ ಅವ್ರಿಗೆ ಏನಾಗ್ತದೆ, ಅನುಭವ ಆಗ್ತದೆ, ತಂಪಾದ ಅನುಭವ ಆಗ್ತದೆ. ಆಗ ಅವ್ರು ಹೇಳ್ತಾರೆ, ನೀವು ಅವರ ದುಃಖವು ಮಾಯವಾಯಿತು ಅಂತ ಹೇಳ್ತಾರೆ. ಅವರಿಗೆ ಸಂತೋಷದ ಅನುಭವ ಆಯ್ತು ಅಂತ ಹೇಳ್ತಾರೆ. ಇಲ್ಲಿ ಒಂದು ಪುಟ್ಟ ಬಂದಿದೆ, ಚಾಕ್ಲೇಟ್ ಬೇಕಂತ. ಪಾಪಿಗಳಿಂದ ದಬ್ಬಾಳಿಕೆಗೊಳಗಾದ ಆ ವ್ಯಕ್ತಿಗಳು ಜನಕನ ಸಹವಾಸವನ್ನು ಉಳಿಸಿಕೊಳ್ಳಲು ಬಯಸಿ ದುಃಖಿಸಲು ಪ್ರಾರಂಭಿಸಿದರು. ಜನಕ ಮಹಾರಾಜ ನಮ್ಮೊಟ್ಟಿಗೆ ಇರಬೇಕು, ಇವರಿದ್ರೆ ನಮ್ಗೆ ಒಳ್ಳೆಯ ತಂಪಾದ ವಾತಾವರಣ ಸಿಗ್ತದೆ, ಖುಷಿ ಸಿಗ್ತದೆ, ಸಂತೋಷ ಸಿಗ್ತದೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ದುಃಖಿಸಲು ಪ್ರಾರಂಭ ಮಾಡ್ತಾರೆ ಅವರ ಮುಂದೆ. ಆಗ ಜನಕ ಮಹಾರಾಜನಿಗೆ ಕರುಣೆ ಉಂಟಾಗ್ತದೆ. ಅವ್ರು ಹೇಳ್ತಾರೆ, ಓ ಧನ್ಯರೇ, ದಯವಿಟ್ಟು ಹೋಗ್ಬೇಡಿ ನೀವು ಇಲ್ಲಿಂದ ಅಂತ ಅವರನ್ನು ಕೇಳ್ಕೊಳ್ತಾರೆ ಜನಕ ಮಹಾರಾಜನನ್ನು. ಬಹಳ ಬಳಲುತ್ತಿರುವ ನಾವು ನಿಮ್ಮ ದೇಹವನ್ನು ಸ್ಪರ್ಶಿಸಿದ ತಂಗಾಳಿಯ ಸಂಪರ್ಕದಿಂದ ಸಂತೋಷವನ್ನು ಅನುಭವಿಸಿದ್ದೇವೆ ಅಂತ ಹೇಳ್ತಾರೆ. ಮಾತುಗಳನ್ನು ಕೇಳಿ ಆ ನೀತಿ. ಒಂದು ನಿಮಿಷ.
ಸಾರಿ, ಒಂದ್ ನಿಮಿಷ. ಅವರು ಜನಕ ಮಹಾರಾಜನಿಗೆ ಕೇಳಿಕೊಳ್ತಾರೆ, ಹೋಗ್ಬೇಡಿ ನೀವು ಇಲ್ಲೇ ಇರಿ, ನಮ್ಮ ಹತ್ರನೇ ನರಕದಲ್ಲಿ ಇರಿ ಅಂತ ಹೇಳ್ತಾರೆ. ಅವರಿಗೆ ಜನಕ ಮಹಾರಾಜರಿಗೆ ತುಂಬಾ ಬೇಸರ ಆಗ್ತದೆ. ಅವರು ಹಾಗೆ ಇರ್ಲಿಕ್ಕೆ ಇಷ್ಟಪಡ್ತಾರೆ. ನನ್ನ ಸ್ಪರ್ಶದಿಂದ ಇವರಿಗೆ ತಂಪಾಗುದಾದ್ರೆ, ಸುಖ ಆಗುದಾದ್ರೆ ನಾನು ಇಲ್ಲೇ ಇರ್ತೀನಿ, ಇದು ನನ್ಗೆ ಸ್ವರ್ಗ ಅಂತ ಹೇಳ್ತಾರೆ. ಹೀಗೆ ಯೋಚಿಸ್ತಾ ರಾಜ ನರಕದ ದ್ವಾರದಲ್ಲೇ ಇರ್ತಾರೆ. ಆಗ ಯಮರಾಜ ಬರ್ತಾರೆ. ಸ್ವಲ್ಪ ಸಮಯದ ನಂತರ ಯಮರಾಜ ಪಾಪಿಗಳಿಗೆ ತೀವ್ರ ಹಿಂಸೆ ನೀಡುವವನು ಆ ದ್ವಾರಕ್ಕೆ ಬಂದನು. ಅಂದ್ರೆ ಎಲ್ಲ ಯಾರ್ಯಾರು ಪಾಪಿಗಳಿರ್ತಾರೆ ಅವರಿಗೆ ಯಮರಾಜನ ಒಂದು ಕರ್ತವ್ಯ ಅದು. ಅವರಿಗೆ ಶಿಕ್ಷೆ ನೀಡುವಂತಹದ್ದು, ನ್ಯಾಯವನ್ನು ಒದಗಿಸಿಕೊಡುವಂತಹದ್ದು ಅವರ ಕರ್ತವ್ಯ ಆಗಿರ್ತದೆ. ಹಾಗೆ ಆ ಶಿಕ್ಷೆಯನ್ನು ಅವರು ಕೊಡುವಂತಹ ಅವರು ಅಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಅವನು ಮಹಾರಾಜನನ್ನು ನೋಡಿದನು. ಜನಕ ಕರುಣಾಮಯಿ ಮತ್ತು ಮಹಾ ಪುಣ್ಯ ಕರ್ಮಗಳನ್ನು ಮಾಡುವವನಾಗಿ ದ್ವಾರದ ಬಳಿ ನಿಂತಿದ್ದಾನೆ. ಅವರು ಯಾವಾಗ್ಲೂ ಕರುಣಾಮಯಿ ಮತ್ತೆ ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಅಲ್ಲಿ ನಿಂತಿರ್ತಾನೆ. ಇದೊಂದು ಪುಣ್ಯ ಕಾರ್ಯ ಅಲ್ವಾ, ಪಾಪಿಗಳನ್ನು ಉದ್ಧಾರ ಮಾಡುವಂತದ್ದು. ಯಮರಾಜನು ಮುಗುಳ್ನಕ್ಕು ಹೇಳಿದನು, ಜನಕ ಮಹಾರಾಜ, ನೀನು ಸರ್ವಧರ್ಮ ಶಿರೋಮಣಿ, ಧರ್ಮನಿಷ್ಠೆಯ ಶಿಖರ ರತ್ನ ನೀನು. ಈ ದುಷ್ಟ ಪಾಪಿಗಳಿಗೆ ಒಂದು ಇದು ಇರುವಂತಹ ಸ್ಥಳ, ಇಲ್ಲಿ ಯಾಕೆ ನೀನ್ ಬಂದಿದ್ಯಾ? ನಿಮ್ಮಂತಹ ಪುಣ್ಯ ಕಾರ್ಯಗಳನ್ನು ಮಾಡುವ ಪುರುಷರು ಈ ಸ್ಥಳಕ್ಕೆ ಬರುವುದು ಸರಿಯಲ್ಲ, ಇಲ್ಲಿ ಯಾಕೆ ನೀನ್ ಬಂದಿದ್ದೀ ಅಂತ ಕೇಳ್ತಾರೆ. ಯಮರಾಜ ಪ್ರಕಾರ ಇತರರಿಗೆ ಹಾನಿ ಯಾರು ಈ ಪಾಪಿಗಳು ಯಾರ್ಯಾರು ಅಂತ ಹೇಳ್ತಾರೆ. ಇತರರಿಗೆ ಹಾನಿ ಮಾಡಿದ ದುಷ್ಟ ಪಾಪಿಗಳಿಗೆ ಇದು ಒಂದು ಸ್ಥಳ. ಆ ವ್ಯಕ್ತಿಗಳು ಮಾತ್ರ ಇತರರನ್ನು ಮೋಸ ಮಾಡುವವರು, ಆಮೇಲೆ ಟೀಕಿಸುವವರು, ಆಮೇಲೆ ಸಂಪತ್ತನ್ನು ಕದಿಯುವವರು, ಆಮೇಲೆ ನನ್ನಿಂದ ಕಠಿಣ ಶಿಕ್ಷೆಯನ್ನು ಕೊಳ್ತಾರೆ ಇಂಥವರೆಲ್ಲ ಇಲ್ಲಿ ಅಂತ ಹೇಳ್ತಾರೆ. ಯಮರಾಜನ ನಂತರ ಏನ್ ಹೇಳ್ತಾರೆ ಅಂದ್ರೆ, ಯಾರು ತಮ್ಮ ಮನಸ್ಸನ್ನು ಹೊತ್ತು ಕಾರ್ಯಗಳಿಂದ ರಾಮಚಂದ್ರನನ್ನು ಸರಿಸುವುದಿಲ್ಲವೋ ಅವರನ್ನು ನರಕಕ್ಕೆ ಎಳ್ಕೊಂಡು ಬನ್ನಿ, ನಾನು ಕುದಿಸ್ತೇನೆ ಅವರನ್ನು ಅಂತ ಹೇಳ್ತಾರೆ. ಎಳೆದು ಕುದಿಸ್ತಾರಂತೆ ಅವರು. ಯಾವಾಗ ಅವರ ಮನಸ್ಸಿನಿಂದ ಶ್ರೀರಾಮ ಮತ್ತು ತಮ್ಮ ಕಾರ್ಯಗಳಲ್ಲಿ ರಾಮಚಂದ್ರನನ್ನು ಸ್ಮರಣೆ ಮಾಡುವುದಿಲ್ವೋ ಅಂತವರನ್ನು ನಾನು ನರಕಕ್ಕೆ ಎಳೆದುಕೊಂಡು ಬಂದು ಕುದಿಸ್ತೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಮನಸ್ಸಿನಿಂದ ಮತ್ತೆ ನಮ್ಮ ಕಾರ್ಯಗಳಲ್ಲಿ ಸದಾ ಭಗವಂತನ ಸ್ಮರಣೆಯನ್ನು ಭಾಗ್ಯದೇವತೆಯ ಭಗವಂತನನ್ನು ಸ್ಮರಿಸುವ ನರಕದ ಕಷ್ಟಗಳನ್ನು ಬೇಗನೆ ವೈಕುಂಠಕ್ಕೆ ಹೋಗ್ತಾರೆ. ಭಾಗ್ಯ ದೇವತೆಯ ಪತಿ ಅವನು ಭಗವಂತ, ಅವನನ್ನು ಸ್ಮರಿಸ್ಬೇಕು, ಆಗ ಅವರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತದ 6ನೇ ಸ್ಕಂದದ ಒಂದು ಶ್ಲೋಕ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸ್ವಲ್ಪ ತಪ್ಪಾಗಿದೆ ಶ್ಲೋಕ ಏನ್ ಹೇಳ್ತಾರಂದ್ರೆ, ಜಿಹ್ವಾನಾವಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮರತಿ ತಶ್ಚರಣಾರವಿಂದಂ ನಾಯನೋ ನಮತಿ ಏಕದಾಹಿ ತಾನಾನ ಭಯಂ ಮನಸ್ಸು ಆಕೃತ ವಿಷ್ಣು ಹೇಳಿದ್ರೆ, ಯಮರಾಜನ ಯಮದೂತರಿಗೆ ಆದೇಶ, ನನ್ನ ಪ್ರಿಯ ಸೇವಕರೇ, ದಯವಿಟ್ಟು ಪಾಪಿಗಳಾದ ವ್ಯಕ್ತಿಗಳನ್ನು ನನ್ನ ಬಳಿಗೆ ತನ್ನಿ ಅಂತ ಹೇಳ್ತಾರೆ. ತಮ್ಮ ನಾಲಿಗೆಯನ್ನು ಪವಿತ್ರನಾಮ ಮತ್ತು ಮಂತ್ರಗಳನ್ನು ಜಪಿಸುವುದಕ್ಕೆ ಬಳಸುವುದಿಲ್ಲವೋ, ಅಂದ್ರೆ ಯಾರು ತಮ್ಮ ನಾಲಿಗೆಯನ್ನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಿ ಮತ್ತೆ ರೂಪ ಲೀಲೆಗಳನ್ನು ಜಪಿಸುವುದಕ್ಕೆ ಬಳಸುವುದಿಲ್ಲವೋ, ಕೃಷ್ಣ ಯಾರ ಹೃದಯಗಳು ಕಮಲದ ಪಾದಗಳನ್ನು ನೆನಪಿಸಿಕೊಳ್ಳುವುದಿಲ್ಲವೋ, ಯಾರ ತಲೆಗಳು ಒಮ್ಮೆಯೂ ಭಗವಂತನ ಮುಂದೆ ಬಾಗುವುದಿಲ್ಲವೋ ಅವರು ಕೃಷ್ಣನ ಕಡೆಗೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸದವರು, ಅಂತವರನ್ನು ನನ್ನ ಹತ್ರ ಕರ್ಕೊಂಡು ಬನ್ನಿ ಅಂತ ಯಮದೂತರಿಗೆ ಸಲಹೆ ಕೊಡ್ತಾನೆ. ಯಮರಾಜನ ಈ ಮಾತುಗಳನ್ನು ಕೇಳಿ ಅಪಾರ ಕರುಣೆಯಿಂದ ಜನಕನು, ಓ ದೇವರೇ, ಈ ಜೀವಿಗಳ ಮೇಲಿನ ಕರುಣೆಯಿಂದ ನಾನು ವೈಕುಂಠಕ್ಕೆ ಹೋಗುವುದೇ ಇಲ್ಲ, ನಾನು ಇಲ್ಲೇ ಇರ್ತೇನೆ ಅಂತ ಹೇಳ್ತಾನೆ. ಅವನಿಗೆ ಕರುಣೆ ಜಾಸ್ತಿ ಪಾಪಿಗಳ ಮೇಲೆ, ಅವರನ್ನು ಉದ್ಧರಿಸಬೇಕು ಅನ್ನುವ ಒಂದು ಇಚ್ಛೆ ಆಗಿದೆ. ಈ ಸ್ಥಳದಲ್ಲಿಯೂ ಅಲ್ಲಿದ್ದರೂ ನನ್ನ ದೇಹದ ಮೂಲಕ ಬೀಸುವ ತಂಗಾಳಿಯಿಂದ ಅವರು ಸ್ವಲ್ಪ ನೆಮ್ಮದಿಯನ್ನು ಅನುಭವಿಸುತ್ತಿದ್ದಾರೆ. ನರಕದಲ್ಲಿ ವಾಸಿಸುತ್ತಿರುವ ಈ ಎಲ್ಲ ವ್ಯಕ್ತಿಗಳನ್ನು ನೀವು ಬಿಡುಗಡೆ ಮಾಡಿದ್ರೆ ನಾನು ಸಂತೋಷದಿಂದ ವೈಕುಂಠಕ್ಕೆ ಹೋಗ್ತೇನೆ, ಇಲ್ಲಾಂದ್ರೆ ಇಲ್ಲೇ ಇದ್ದು ಬಿಡ್ತೇನೆ ಅಂತ ಹೇಳ್ತಾರೆ. ಅವರನ್ನು ಮುಕ್ತರನ್ನಾಗಿ ಮಾಡಿ ಅಂತ ಹೇಳ್ತಾನೆ. ಅವರು ಹೇಗೆ ಸಂತೋಷವನ್ನು ಪಡೆಯಬಹುದು ಅಂತ ಕೇಳ್ತಾರೆ. ಅದಕ್ಕೆ ಯಮರಾಜ ಹೇಳ್ತಾನೆ, ಈ ವ್ಯಕ್ತಿಗಳು ಎಂದಿಗೂ ವಿಷ್ಣುವನ್ನು ಪೂಜಿಸಿಲ್ಲ, ಅವರ ದವ್ಯ ನಾಮ ಚಟುವಟಿಕೆಗಳನ್ನು ಕೇಳಿಲ್ಲ, ಅವರು ನರಕದಿಂದ ಹೇಗೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಮಹಾರಾಜ, ಅವರು ಮಹಾಪಾಪಿಗಳಾಗಿದ್ದರೂ ಸಹ ನೀವು ಅವರನ್ನು ಬಿಡುಗಡೆ ಮಾಡಲು ನೀವು ಬಯಸಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಒಮ್ಮೆ ಬೆಳಿಗ್ಗೆ ಎದ್ದ ನಂತರ ನೀವು ಶುದ್ಧ ಹೃದಯದಿಂದ ರಾಮನ ಬಗ್ಗೆ ಧ್ಯಾನ ಮಾಡಿದ್ದೀರಿ. ಯಾರು? ಇವರು ಜನಕ ಮಹಾರಾಜ.
ರಾಮನ ಬಗ್ಗೆ ಧ್ಯಾನ ಮಾಡ್ತಾರೆ. ಅವರನ್ನು ಶ್ರೀರಾಮ ಎಂದು ಕರೆಯಲಾಗ್ತದೆ. ಅವರು ಮಹಾಪಾಪ ಹರಾಬಿದಹ. ಯಾರು? ಶ್ರೀರಾಮ ಎಲ್ಲ ಪಾಪಗಳನ್ನು ಹರ ಮಾಡುವವರು, ಪಾಪಗಳನ್ನು ನಿವಾರಿಸುವವರು. ಆ ದಿನ ಬೆಳಿಗ್ಗೆ ನೀನು ಶುದ್ಧ ಹೃದಯದಿಂದ ರಾಮ ರಾಮ ಎಂದು ಉಚ್ಚರಿಸಿದಾಗ ಪಡೆದ ಧಾರ್ಮಿಕ ಪುಣ್ಯವನ್ನು ಅವರಿಗೆ ಕೊಡು. ನೀನು ಯಾವಾಗ ಬೆಳಿಗ್ಗೆ ಎದ್ದು ರಾಮ ರಾಮ ಅಂತ ಜಪ ಮಾಡ್ತಿರ್ತೀಯ, ಆ ಒಂದು ಪುಣ್ಯ ನಾಮವನ್ನು ಅವರಿಗೆ ನೀನು ಉಚ್ಚರಿಸು, ಅವರ ಮುಂದೆ ಅವರಿಗೆ ಕೊಡು ಅಂತ ಹೇಳ್ತಾರೆ. ಆ ಪುಣ್ಯವನ್ನು ಪಡೆದ್ರೆ ಅವರಿಗೆ ನರಕದಿಂದ ಮುಕ್ತಿ ಸಿಗ್ತದೆ ಅಂತ ಯಮಧರ್ಮರಾಯ ಹೇಳ್ತಾರೆ. ರಘುನಾಥನ ಆರಾಧನೆಯಿಂದ ನಾನು ಹುಟ್ಟಿನಿಂದಲೇ ಗಳಿಸಿದ ಧಾರ್ಮಿಕ ಪುಣ್ಯದಿಂದಾಗಿ ಈ ವ್ಯಕ್ತಿಗಳು ನರಕದಿಂದ ಬಿಡುಗಡೆಯಾಗಲಿ ಎಂದು ಮಹಾನ್ ರಾಜ ಜನಕ ಹೇಳಿದರು. ಹೇಳ್ತಾರೆ, ನಾನೇನಾದ್ರೂ ಒಂದು ಹುಟ್ಟಿನಿಂದ ಈ ಧಾರ್ಮಿಕ ಪುಣ್ಯ ಮಾಡಿದ್ದು, ರಾಮನ ಒಂದು ಇದು ಮಾಡಿದ್ದಾದ್ರೆ, ಸ್ಮರಣೆ ಮಾಡಿದ್ದೆ, ಆರಾಧನೆ ಮಾಡಿದ್ದೆ ಆದ್ರೆ ಆ ಪುಣ್ಯದಿಂದ ಈ ವ್ಯಕ್ತಿಗಳು ನರಕದಿಂದ ಬಿಡುಗಡೆ ಆಗಲಿ ಅಂತ ಹೇಳ್ಕೊಂಡು ಕೇಳ್ಕೊಳ್ತಾರ. ಯಾರು? ಭಗವಂತನಲ್ಲಿ ಕೇಳ್ತಾರೆ ಈ ಜನಕ ಮಹಾರಾಜ. ಅವರು ಹೀಗೆ ಕೇಳಿದ ತಕ್ಷಣ ನರಕದಲ್ಲಿ ವಾಸಿಸ್ತಿದ್ದ ಆ ವ್ಯಕ್ತಿಗಳು ತಮ್ಮ ದುಃಖದ ಸ್ಥಿತಿಯಿಂದ ಮುಕ್ತರಾಗಿ ದೈವಿಕ ದೇಹವನ್ನು ಪಡೆದರು. ಅವರು ಹೇಳಿದ್ದೇ ತಡ, ಹೌದು, ದೈವಿಕ ದೇಹವನ್ನು ಪಡೆದರು. ಅಂದ್ರೆ ಭಗವಂತ ಆ ಮಹಾತ್ಮರ ಮಾತನ್ನು ಕೇಳಿಸ್ಕೊಳ್ತಾನೆ ನೋಡಿ, ಎಷ್ಟು ಬೇಗ ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾನೆ. ಅವರು ರಾಜ ಜನಕನಿಗೆ, ಓ ರಾಜ, ನಿನ್ನ ಕೃಪೆಯಿಂದ ಒಂದು ಕ್ಷಣದಲ್ಲಿ ನಾವು ದುಃಖಕರ ನರಕದಿಂದ ಮುಕ್ತರಾಗಿದ್ದೇವೆ ಮತ್ತು ಈಗ ಅತ್ಯುನ್ನತ ಸ್ಥಾನಕ್ಕೆ ಹೋಗುತ್ತೇವೆ. ಪರಮಪದಂ, ಎಲ್ಲಾ ಜೀವಿಗಳ ಕಲ್ಯಾಣವನ್ನು ಬಯಸಿದ ಜನಕ ಮಹಾರಾಜನು ತನ್ನ ಮನಸ್ಸಿನಲ್ಲಿ ಬಹಳ ಸಂತೋಷ ಪಟ್ಟನು. ಅವರಿಗೆ ತುಂಬಾ ಖುಷಿ ಆಗ್ತದೆ. ಆ ಎಲ್ಲಾ ವ್ಯಕ್ತಿಗಳು ಕರುಣೆಯ ನಿಧಿಯಾಗಿದ್ದ ಮಹಾನ್ ರಾಜ ಜನಕನನ್ನು ಸ್ತುತಿಸಿ ಆಧ್ಯಾತ್ಮಿಕ ಲೋಕಕ್ಕೆ ಹೋದರು. ಜನಕ ಮಹಾರಾಜನ ಮಹಿಮೆ ಎಷ್ಟೆಂದರೆ ಕೃಷ್ಣ ಪರಮಾತ್ಮನು ಅವನ ಹೆಸರನ್ನು ಇಲ್ಲಿ ಉಲ್ಲೇಖಿಸುತ್ತಾನೆ. ಅಂದ್ರೆ ಕೃಷ್ಣ ಪರಮಾತ್ಮ ಕೂಡ ಭಗವದ್ಗೀತೆಯಲ್ಲಿ ಅದೇ 3ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾರೆ. ಹೀಗೆ ಜನಕ ಮಹಾರಾಜನ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡೆವು. ಈಡಾಯ್ತು ಅಂತ ಅನಿಸ್ತದೆ ನನಗೆ. ಅಂದ್ರೆ ಜನಕ ಮಹಾರಾಜ ಯಾರು, ಅವರ ಜನನ ಹೇಗಾಯ್ತು, ಅವರ ವಂಶದ ಬಗ್ಗೆ ನಾವು ತಿಳ್ಕೊಂಡೆವು. ಆಧ್ಯಾತ್ಮಿಕ ಮತ್ತೆ ಸಂಸ್ಕೃತಿಗೆ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ರು. ಅವರು ವೈರಾಗ್ಯದಲ್ಲಿ ಇರ್ತಾ ಇದ್ರು, ಭೌತಿಕದಲ್ಲಿ ಯಾವಾಗಲೂ ಮುಕ್ತರಾಗಿದ್ರು. ಮತ್ತೆ ಸಣ್ಣ ಉದಾಹರಣೆಯೊಂದಿಗೆ ನಾವು ಈಗ ತಿಳ್ಕೊಂಡೆವು ಅವರು ಹೇಗೆ ಭೌತಿಕದಿಂದ ಅವರಿಗೆ ವೈರಾಗ್ಯದಲ್ಲಿ ಇರ್ತಾರೆ ಅನ್ನುವಂಥದ್ದು. ಒಬ್ಬ ಪ್ರಬುದ್ಧ ಆಡಳಿತಗಾರ ಅಂತ ಅವರು ನಮ್ಗೆ ಇಲ್ಲಿ ಕಾಣಿಸಿಕೊಂಡ್ರು, ಅದ್ರ ಬಗ್ಗೆ ತಿಳ್ಕೊಂಡೆವು. ಸೀತೆಯ ಜನನ ಮತ್ತೆ ಅವಳ ವಿವಾಹವನ್ನು, ಸೀತಾರಾಮರ ವಿವಾಹವನ್ನು ನೋಡಿದೆವು. ಆಮೇಲೆ ಜನಕ ಮಹಾರಾಜರು ತನ್ನ ಗುರುಗಳನ್ನು ಹೇಗೆ ಪಡೆದರು ಅನ್ನೋದನ್ನು ಕೂಡ ತಿಳ್ಕೊಂಡೆವು. ಆಮೇಲೆ ಅವರು ಈ ಪಾಪಿಗಳನ್ನು ಹೇಗೆ ಆ ನರಕದಿಂದ ಮುಕ್ತಿ ಮಾಡಿದ್ರು ಅನ್ನೋ ವಿಷಯವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಈ ರೀತಿ ಜನಕ ಮಹಾರಾಜರು ಮಹಾ ಕರುಣಾಳು ಕೂಡ ಆಗಿದ್ದಾರೆ. ಖಾಲಿ ಮಹಾಜನ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಗುರು ಹೌದು, ಆಧ್ಯಾತ್ಮಿಕ ರಾಜ ಕೂಡ ಹೌದು. ಅವರು ಈ ತರ ಇವರು ಮಹಾಜನ ಆಗಿದ್ದಾರೆ ಅಂತ ನಾವಿಲ್ಲಿ. ಹರೇ ಕೃಷ್ಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಅನಂತಕೋಟಿ ವೈಷ್ಣವರಂದಕ್ಕೆ ಜೈ. ಭಕ್ತ ಶ್ರೀಮದ್ ಭಾಗವತ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಏನಾದ್ರೂ ಪ್ರಶ್ನೆ ಇದ್ರೆ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ತುಂಬಾ ಹರೇ ಚೆನ್ನಾಗಿ ಕೃಷ್ಣ ಮಾತಾಜಿ, ಚೆನ್ನಾಗಿತ್ತು ಮಾತಾಜಿ. ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಏನಿಲ್ಲ ಮಾತಾಜಿ, ಪ್ರಶ್ನೆ ಕೇಳೋಷ್ಟೇ ಎಲ್ಲ ಡೀಟೇಲ್ಸ್ ಹೇಳಿದ್ರಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕ್ಲಾಸ್ ಚೆನ್ನಾಗಿತ್ತು, ಧನ್ಯವಾದಗಳು. ಅಯ್ಯೋ, ಇದು ನನ್ನದಲ್ಲ, ಎಲ್ಲ ಅವ್ರು ಕೊಟ್ಟಿರುವಂತಹ PPT ಇದು. ಅವ್ರು ಕೊಟ್ಟದನ್ನು ನಾನು ಹೇಳಿರ್ತೇನೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪ ಉಪದ್ರ ಮಾಡಿದ ಮಗು ಬಂದಿಲ್ಲಿ. ಹರೇ ಕೃಷ್ಣ ಮಾತಾಜಿ, ಹರಿಭೋ, ಚೆನ್ನಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ತುಂಬಾ ಮಾತಾಜಿ. ಚೆನ್ನಾಗಿತ್ತು ಹರೇ ಕ್ಲಾಸ್. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಚೆನ್ನಾಗಿತ್ತು ಮಾತಾಜಿ. ಹರೇ ಪ್ರಶ್ನೆ ಇಲ್ವಾ ಕೃಷ್ಣ. ಯಾರದ್ದು? ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಪ್ರಶ್ನೆ ಇಲ್ವಾ ಮಾತಾಜಿ? ನಾಳೆ ನಿಮ್ಗೆ ಬೇರೆ ಯಾರು ಬರ್ತಾರೆ ಅಂದ್ರೆ ನಾಳೆ ಸುಖಮುನಿಗಳು ಬರ್ತಾರೆ. ನಾಳೆ ಶುಕಮುನಿಗಳು ಬರ್ತಾರಂತೆ, ಅವರ ಬಗ್ಗೆ ತಿಳ್ಕೊಳ್ಳೋಣ. ಎಂಡ್ ಮಾಡೋಣ. ಹರೇ ಕೃಷ್ಣ. ಮಾಡಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ.